ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಇಂದಿನ ತರಗತಿಯನ್ನು ನಾವು ಎಂದಿನಂತೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಾಗರ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸೊ ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ. ಸೊ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹಿಂದಿನ ತರಗತಿಯಲ್ಲಿ ನಾವು 9ನೇ ಮಂತ್ರವನ್ನು ಕಂಪ್ಲೀಟ್ ಮಾಡಿದ್ವಿ ಅಲ್ವಾ? ಸೊ ಯಾರಿಗಾದ್ರೂ ಏನೇನ್ ನೆನಪಿದೆ 9ನೇ ಮಂತ್ರದಿಂದ ಹೇಳ್ತೀರಾ? ಒಂಬತ್ತನೇ ಮಂತ್ರದಲ್ಲಿ 2 ತರ ಅನಕ್ಷರಸ್ಥರು ಅಂತ ಹೇಳುತ್ತೆ. ಅನಕ್ಷತೆ ಯಾವಾಗ್ಲೂ ಅಂದ್ರೆ ಯಾವಾಗ್ಲೂ ಏನು ಅಂತಂದ್ರೆ ಕತ್ತಲೆ ತಮ್ಮ ಪ್ರದೇಶಗಳಿಗೆ ಅವ್ರನ್ನ ಕೊಂಡೊಯ್ಯುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಯಾರು ಪ್ರಜ್ಞೆಯನ್ನು ಪಡೆದುಕೊಂಡು ತಮ್ಮದೇ ರೀತಿಯಲ್ಲಿ ಅದನ್ನ ಏನು ಅಂದ್ರೆ ಯಥಾವತ್ತಾಗಿ ಅದನ್ನ ವಿಶ್ಲೇಷಣೆ ಮಾಡದೆ ಅರ್ಥೈಸುವುದ ಮಾಡದೆ ಅವರು ತಮ್ಮದೇ ರೀತಿ ತಮ್ಮ ಅನುಕೂಲಕ್ಕೆ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನಿಸ್ತಾರೆ. ಅಂಥವ್ರು ಇನ್ನೂ ಹೆಚ್ಚಿನ ಆಳವಾದ ಕತ್ತಲೆಯ ಪ್ರದೇಶಗಳಿಗೆ ಹೋಗ್ತಾರೆ ಅಂತ ಹೇಳ್ಕೊಂಡು ಈ ಇದ್ರೊಳಗೆ ತಿಳಿಸ್ತಾರೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಸಮರೈಸ್ ಮಾಡಿದ್ದಕ್ಕಾಗಿ. ಹರಿಣಿ ಮಾತಾಜಿಗೆ ಎಲ್ಲರೂ ಹರಿಬೋಲ್ ಹೇಳಿ. ಹರಿಬೋಲ್ ಮಾತಾಜಿ. ಹರಿ. ಥ್ಯಾಂಕ್ ಯು ಪ್ರಭುಜಿ. ಹರಿಬೋಲ್ ಮಾತಾಜಿ. ನಾವು ಈಗ ಪ್ರಾರ್ಥನೆ ಮಾಡ್ತೀವಲ್ಲ, ಏನಿದೆ ಓಂ ಅಜ್ಞಾನ ತಿಮಿರಾಂಧಸ್ಯ, ಈ ಶ್ಲೋಕ ಪ್ರಣಾಮ ಮಂತ್ರಗಳು ನಾವು ಹೇಳುವಾಗ ಎಲ್ಲರೂ ರಿಪೀಟ್ ಮಾಡಿ, ಪರವಾಗಿಲ್ಲ, ಇದು ಎಲ್ರಿಗೂ ಮಂತ್ರಗಳು, ನಮ್ ಒಬ್ಬನಿಗೆ ಅಲ್ಲ, ಆಯ್ತಾ? ಎಲ್ಲರೂ ರಿಪೀಟ್ ಮಾಡಿ ಮುಂದಿನ ಸಾರಿಯಿಂದ. ಎಲ್ಲರೂ ಸ್ಕ್ರೀನ್ ಅದಕ್ಕೆ ನಾನು ಶೇರ್ ಮಾಡೋದು, ಇದನ್ನ ನೋಡ್ಕೊಂಡು ರಿಪೀಟ್ ಮಾಡಿ. ನೀವೇನ್ ನೆನ್ಪಿಟ್ಕೊಂಡು ಇದಕ್ಕೆ ಮೆಮೊರೈಸ್ ಮಾಡಿದ್ರೆ ಒಳ್ಳೇದು, ಮಾಡದೇ ಇದ್ರು ಅಟ್ಲೀಸ್ಟ್ ಸ್ಕ್ರೀನ್ ಇರುತ್ತೆ, ಬಾಯಿಗೆ ಬರುತ್ತಲ್ವಾ, ಸ್ಕ್ರೀನ್ ನೋಡ್ಕೊಂಡು ಹೇಳಿ ಎಲ್ರು. ಸೊ 9ನೇ ಶ್ಲೋಕವನ್ನು ಮುಗಿಸಿದೀವಿ. ನಾವೀಗ ಎಲ್ಲಿದ್ದೀವಿ ಅಂತ ನೋಡೋಣ. ಶ್ಲೋಕ 8, ಶ್ಲೋಕ 7 ಆಯ್ತು, ಶ್ಲೋಕ 9. ಶ್ಲೋಕ 3ನೇ ಭಾಗದಲ್ಲಿದ್ದೀವಿ. ಶ್ಲೋಕಗಳು 9ರಿಂದ 14. ಈ ಭಾಗದಲ್ಲಿ ನಾವು ಈ 3ನೇ ಭಾಗದಲ್ಲಿ ಈ ಭಾಗವು ನಿಜವಾದ ಆಧ್ಯಾತ್ಮಿಕ ಜ್ಞಾನವನ್ನು ಸುಳ್ಳು ಧಾರ್ಮಿಕ ಮತ್ತು ಲೌಕಿಕ ವ್ಯವಸ್ಥೆಗಳೊಂದಿಗೆ ಹೋಲಿಸಲಾಗಿದೆ. ಮತ್ತೆ ಎರಡಕ್ಕೂ ಡಿಫರೆನ್ಸ್ ಏನು, ನಾವು ಯಾವುದನ್ನು ಸುಲಭವಾಗಿ ಗುರುತಿಸಬಹುದು, ಸುಳ್ಳು ಧಾರ್ಮಿಕ ಅಂದ್ರೆ ಏನು, ಮತ್ತು ಲೌಕಿಕ ವ್ಯವಸ್ಥೆಗಳು ಏನು, ಮತ್ತು ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಏನು. ಈ ಜ್ಞಾನ ನಮ್ಗೆ ಯಾಕೆ ಬೇಕು ಅಂದ್ರೆ, ನಾವು ಭಕ್ತಿ ಮಾರ್ಗದಲ್ಲಿ ಇರುವುದರಿಂದ
ನಮಗೆ ಯಾವುದು ಆಧ್ಯಾತ್ಮಿಕ ಜ್ಞಾನ, ಯಾವುದು ಅಲ್ಲ, ಯಾವುದು ಸುಳ್ಳು ಧಾರ್ಮಿಕ ಜ್ಞಾನ ಮತ್ತು ಯಾವುದು ಲೌಕಿಕ ವ್ಯವಸ್ಥೆಗಳಿಗೆ ಸೇರಿಸ್ಕೊಂಡಿದೆ, ಇದನ್ನೆಲ್ಲ ನಾವು ಅಂತರಗಳನ್ನು ತಿಳ್ಕೊಂಡಿರ್ಬೇಕು. ಸೊ ಅದಕ್ಕೋಸ್ಕರ ಈ 9ರಿಂದ 14ನೇ ಶ್ಲೋಕದಲ್ಲಿ ನಮಗೆ ಶ್ರೀಲ ಪ್ರಭುಪಾದರು ಈ ಶ್ಲೋಕವನ್ನು ನಮಗೆ ಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ಆಯ್ಕೆ ಮಾಡಿದ್ದಾರೆ. ನಮ್ಗೆ ಗೊತ್ತಿರಬೇಕು ಯಾವುದು ಆಧ್ಯಾತ್ಮಿಕ ಜ್ಞಾನ, ಯಾವುದು ಅಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವು ಶ್ಲೋಕ 9ರಿಂದ ಶುರು ಮಾಡಿದೀವಿ. ಈಗ ಇದು ಅವಿದ್ಯೆಯ ಬಗ್ಗೆ ಈ ಶ್ಲೋಕಗಳಿದ್ದಾವೆ. ಶ್ಲೋಕ 9, 10 ಮತ್ತು 11 ಇದು ಅವಿದ್ಯೆಯ ಬಗ್ಗೆ ಇದ್ದಾವೆ. ಈ 3 ಶ್ಲೋಕಗಳು ಇದ್ದಾವೆ. ಸೊ ಒಂದನೆಯದನ್ನು ಈ 9ನೇ ಶ್ಲೋಕ ನಾವು ನೋಡಿದ್ವಿ. ಇಲ್ಲಿ ಈ 3 ಶ್ಲೋಕಗಳು ಏನೇನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಆಚರಣೆ ಮಾಡುವುದು ಮತ್ತು ಜ್ಞಾನ ಮತ್ತು ನಿರ್ಗುಣ ತಾರ್ಕಿಕ ಊಹಾಪೋಹ ಎರಡನ್ನು ಖಂಡಿಸುತ್ತೆ. ಇಲ್ಲಿ ಜ್ಞಾನ ಅಂದ್ರೆ ನಿರ್ಗುಣ ತಾರ್ಕಿಕ ಮತ್ತು ಊಹಾಪೋಹ, ಇದು ಭೌತಿಕ ಜ್ಞಾನ. ಸೊ ಪರಮಪುರುಷನ ಅರ್ಥ ಮಾಡಿಕೊಳ್ಳದೆ ಕೇವಲ ಸುಮ್ಮನೆ ಕಾಟಾಚಾರಕ್ಕೆ ಆಚರಣೆಗಳ ಮಾಡುವುದು ಮತ್ತೆ ನಿರ್ಗುಣ ತಾರ್ಕಿಕ ಊಹಾಪೋಹ ಭೌತಿಕ ಜ್ಞಾನವನ್ನು ಒಂದು ತಾರ್ಕಿಕವಾಗಿ ತಿಳ್ಕೊಳ್ಳೋದು, ಇವೆರಡನ್ನು ಖಂಡಿಸುತ್ತೆ. ಮತ್ತೆ ನಿಜವಾದ ಮಾರ್ಗ ಅಂದ್ರೆ ಏನು, ಭೌತಿಕ ಕೆಲಸ ಮತ್ತು ಊಹಾಪೋಹದ ಜ್ಞಾನ ಎರಡನ್ನು ಮೀರಿ ಭಗವಂತನ ವೈಯಕ್ತಿಕ ಸ್ವರೂಪದ ಉನ್ನತ ತಿಳುವಳಿಕೆಯನ್ನು ನಾವು ತಿಳ್ಕೊಳ್ಳೋದು. ಈ 3 ಶ್ಲೋಕಗಳಲ್ಲಿ ಇದರ ಬಗ್ಗೆ ಡಿಸ್ಕಷನ್ ಇದೆ. ಸೊ ಈ 3 ಶ್ಲೋಕಗಳ ಬಗ್ಗೆ ಈ 9ನೇ ಶ್ಲೋಕವನ್ನು ಮುಗಿಸಿದೀವಿ. ಈಗ 10ನೇ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ ಆಯ್ತು. ಶ್ಲೋಕ 10 ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಿದೆ. ನಾನು ಫಸ್ಟ್ ಹೇಳ್ತೀನಿ, ಆಮೇಲೆ ರಿಪೀಟ್ ಮಾಡೋಣ. ಅನ್ಯತೇವ ಆಹು ವಿದ್ಯೆಯ ಅನ್ಯತ್ ಆಹು ಅವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಯೇನ ತತ್ ವಿಚಕ್ಷಿರೇ. ಈಗ ರಿಪೀಟ್ ಮಾಡೋಣ. ಅನ್ಯತೇವ ಆಹು ವಿದ್ಯೆಯ ಅನ್ಯದೇವಾಹು ವಿದ್ಯೆಯ ಅನ್ಯತೇವ ಆಹುಹು ವಿದ್ಯೆಯ ಅನ್ಯದೇವ ಆಹುಹು ವಿದ್ಯೆಯ ಅನ್ಯತಾಹುಹು ಅವಿದ್ಯೆಯ ಅನ್ಯತಾಹುರವಿದ್ಯೆಯ ಅನ್ಯತಾಹುಹು ಅವಿದ್ಯೆಯ ಅನ್ಯತಾಹುರವಿದ್ಯೆಯ ಅನ್ಯತೇವ ಆಹುಹು ವಿದ್ಯೆಯ ಅನ್ಯತಾಹುಹು ಅವಿದ್ಯೆಯ ಅನ್ಯದೇವಾಹು ವಿದ್ಯೆಯ ಅನ್ಯತಾಹುರವಿದ್ಯೆಯ ಅನ್ಯತೇವ ಆಹುಹು ವಿದ್ಯೆಯ ಅನ್ಯತಾಹುಹು ಅವಿದ್ಯೆಯ ಅನ್ಯದೇವಾಹುರ್ವಿದ್ಯೆಯ ಅನ್ಯತಾಹುರವಿದ್ಯೆಯ ಇತಿ ಶುಶ್ರುಮವೀರಾಣಾಂ ಇತಿ ಶುಶ್ರುಮಧೀರಾಣಾಂ ಯೇನ ತತ್ ವಿಚಕ್ಷಿರೇ. ಯೇನ ತತ್ ವಿಚಕ್ಷಿರೇ. ಶುಶ್ರುಮಧೀರ ಇತಿ ಶುಶ್ರುಮಧೀರಾಣಾಂ ಯೇನ ತತ್ ವಿಚಕ್ಷಿರೇ. 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 ಈಗ ಶಬ್ದಾರ್ಥಗಳನ್ನು ಮತ್ತು ಅನುವಾದಗಳನ್ನು ನೋಡೋಣ. ಶಬ್ದಾರ್ಥಗಳು: ಅನ್ಯತ್ ಬೇರೆ, ಅನ್ಯತ್ ಬೇರೆ, ಏವ ಎಂದೇ, ಏವ ಎಂದೇ, ಆಹುಹು ಹೇಳಿದ್ದಾನೆ, ಆಹುಹು ಹೇಳಿದ್ದಾನೆ, ವಿದ್ಯೆಯ ವಿದ್ಯೆಯಿಂದ, ವಿದ್ಯೆಯ ವಿದ್ಯೆಯಿಂದ, ಅನ್ಯತ್ ಬೇರೆ ಎಂದು, ಅನ್ಯತ್ ಬೇರೆ ಎಂದು, ಆಹುಹು ಹೇಳಿದ್ದಾರೆ, ಆಹುಹು ಹೇಳಿದ್ದಾರೆ, ಅವಿದ್ಯೆಯ ಅವಿದ್ಯೆಯಿಂದ, ಅವಿದ್ಯೆಯ ಅವಿದ್ಯೆಯಿಂದ, ಇತಿ ಹೀಗೆ, ಇತಿ ಹೀಗೆ, ಶುಶ್ರುಮ ಕೇಳಿದ್ದೇನೆ, ಶುಶ್ರುಮ ಕೇಳಿದ್ದೇನೆ, ಧೀರಾಣಾಂ ಧೀರರಿಂದ, ಧೀರಾಣಾಂ ಧೀರರಿಂದ, ಏ ಯಾರು, ಏ ಯಾರು, ನ ನಮಗೆ, ನ ನಮಗೆ, ತತ್ ಅದು, ತತ್ ಅದು, ವಿಚಚಕ್ಷಿರೆ ವಿವರಿಸಿದರೋ. ವಿಚಚಕ್ಷಿರೆ ವಿವರಿಸಿದರು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಓದ್ಲಿಕ್ಕೆ ಇಷ್ಟ ಇರೋರು ಹ್ಯಾಂಡ್ ರೈಸ್ ಮಾಡಿ. ಎಲ್ಲರೂ ಓದ್ಬೇಕು, ಎಲ್ಲರೂ ಒನ್ ಬೈ ಒನ್ ಓದಿದ್ರೆ ಚೆನ್ನಾಗಿರುತ್ತೆ. ಸೊ ಹ್ಯಾಂಡ್ ರೈಸ್ ಮಾಡಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ
ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆಯಾಗಿರುತ್ತದೆಂದು ವಿವೇಕಿಗಳು ಹೇಳಿದ್ದಾರೆ. ರಿಪೀಟ್ ಮಾಡೋಣ. ಜ್ಞಾನ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಜ್ಞಾನ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆಯಾಗಿರುತ್ತದೆಂದು ವಿವೇಕಿಗಳು ಹೇಳಿದ್ದಾರೆ. ಅವಿದ್ಯೆಯ ಸಂಸ್ಕೃತಿಯಿಂದ ಸಂಸ್ಕೃತಿಯಿಂದ ಬರುವ ಬರುವ ಫಲ ಬೇರೆಯಾಗಿರುತ್ತದೆಂದು ವಿವೇಕಗಳು ಹೇಳುತ್ತಾರೆ. ಹರೇ ಕೃಷ್ಣ. ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಗೀತಾ ಮಾತಾಜಿ ಓದ್ತೀರಾ? ಓದಿ. ಓದಿ. ಈಶೋಪನಿಷತ್ ಮಂತ್ರ 10. ಭಾವಾರ್ಥ: ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ 13.8-12 ಹೇಳಿರುವಂತೆ ಈ 8-12 ಹೇಳಿರುವಂತೆ ಈ ಕೆಳಕಂಡಂತೆ ವಿದ್ಯೆಯ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು. ಶ್ಲೋಕ 8-12. ಅಮಾನಿತ್ವಂ ಅದಮಿತ್ವಂ ಮಹಿಂಸಾ ಕ್ಷಾಂತಿರಾರ್ಜವಂ. ಓದಿ. ಮದಮಿತ್ವಂ ಅಹಿಂಸಾ ಕ್ಷಾಂತಿರಾಜರ್ವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತರಿನ್ನಭಿಷ್ಟಂಗಃ ಪುತ್ರಧಾರಾ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ನಿಷ್ಠೋಪಪತ್ತಿಷು ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತದೇಶ ಸೇವತ್ವಂ ಅರತಿರ್ಜಿನ ಸಂಸದಿ ಆಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ನಮ್ರತೆ ಜಂಬವಿಲ್ಲದಿರುವುದು, ಅಹಿಂಸೆ ತಾಳ್ಮೆ ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ ಸ್ಥೈರ್ಯ ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ ಸಾವು ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು ಹೆಂಡತಿ ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತನಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಇದು ಭಗವಂತ ಹೇಳಿರೋದು. ಇದಿಷ್ಟು ಮಾತ್ರ ಜ್ಞಾನ ಅಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಅಜ್ಞಾನ ಅಂತ ಭಗವಂತ ಹೇಳ್ತಾ ಇದ್ರೆ, ಇದು ಇವೆಲ್ಲ ಜ್ಞಾನ, ಇದಲ್ಲದೆ ಇರುವುದೆಲ್ಲ ಅಜ್ಞಾನ ಅಂದ್ಬಿಟ್ಟು ಭಗವಂತ ಘೋಷಣೆ ಮಾಡಿರೋದು ಇದು. ಸೊ ಓದಿ ಮಾತಾಜಿ, ಮುಂದೆ ಓದಿ. ಭಾವಾರ್ಥ: ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ 8-12 ಹೇಳಿರುವಂತೆ ಈ ಕೆಳಕಂಡಂತೆ ವಿದ್ಯೆಯ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು. ಒಬ್ಬನು ಸ್ವತಃ ಸಭ್ಯನಾಗಿ ಇತರರಿಗೆ ಸೂಕ್ತವಾಗಿ ಗೌರವ ಕೊಡುವುದನ್ನು ಕಲಿಯಬೇಕು. 2, ಕೇವಲ ಹೆಸರು ಪ್ರಸಿದ್ಧಿಗಳಿಗಾಗಿ ತಾನು ಧರ್ಮಿಷ್ಠನೆಂಬ ಸೋಗು ಹಾಕಬಾರದು. 3, ಕಾಯೇನ ವಾಚ ಮನಸ ಇತರರಿಗೆ ತೊಂದರೆ ಕೊಡಬಾರದು. 4, ಇತರರಿಂದ ಪ್ರಚೋದನೆಗೊಳಗಾದಾಗಲೂ ತಾಳ್ಮೆಯಿಂದಿರುವುದನ್ನು ಕಲಿಯಬೇಕು. 5, ಹೇಳುವುದೊಂದು ಮಾಡುವುದೊಂದು ಎನ್ನುವಂತೆ ನಡೆಯಬಾರದು. 6, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಟ್ಟವನ್ನು ಹಂತ ಹಂತವಾಗಿ ತಲುಪಿಸಬಲ್ಲ ಸದ್ಗುರುವನ್ನು ಹುಡುಕಿ ಅವನನ್ನು ಆಶ್ರಯಿಸಿ ಅವನ ಸೇವೆ ಮಾಡಿ ಅವನಿಂದ ಎಲ್ಲವನ್ನೂ ಕೇಳಿ ತಿಳಿದುಕೊಳ್ಳಬೇಕು. 7, ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ತಲುಪಲು ಅವನು ಶ್ರುತಿಗಳಲ್ಲಿ ಹೇಳಿದ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. 8, ಶ್ರುತಿಗಳ ತತ್ವಗಳಲ್ಲಿ ನಿಷ್ಠೆ ಇರಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದ. ಲಕ್ಷ್ಮೀ ಬಿ.ವಿ. ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ ಪ್ರಭುಜಿ, ಫಸ್ಟ್ ಒನ್ ಅಲ್ಲ, 9th one. 9th.
ಓದಿ. ಆತ್ಮ ಸಾಕ್ಷಾತ್ಕಾರಕ್ಕೆ ಹಾನಿ ಒಂದ್ ನಿಮಿಷ ಗುರುಜಿ, ಏನು ಅಡ್ವರ್ಟೈಸ್ಮೆಂಟ್. ಹಾನಿಕಾರಕವಾದ ಕೆಲಸ ಕಾರ್ಯಗಳನ್ನು ಶುದ್ಧಾಂಗವಾಗಿ ಮಾಡಕೂಡದು. ದೇಹ ಧಾರಣೆಗೆ ಅವಶ್ಯವಾದುದಕ್ಕಿಂತ ಹೆಚ್ಚಾಗಿ ಸ್ವೀಕರಿಸಬಾರದು. ಒಬ್ಬನು ತನ್ನನ್ನು ಸ್ಥಳನಲ್ಲ ಗುರುಜಿ, ಅದು ಸ್ಥೂಲ ಶರೀರ ಅಂತಿರಬೇಕು. ಅದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸ್ಥೂಲ ಶರೀರದೊಂದಿಗೆ ತಪ್ಪಾಗಿ ಸಮೀಕರಿಸಿಕೊಳ್ಳಬಾರದು. ಒಬ್ಬನು ತನ್ನನ್ನು ಸ್ಥೂಲ ಶರೀರದೊಂದಿಗೆ ತಪ್ಪಾಗಿ ಸಮೀಕರಿಸಿಕೊಳ್ಳಬಾರದು. ತನ್ನ ಶರೀರಕ್ಕೆ ಸೇರಿದವರನ್ನು ತನ್ನವರೆಂದು ಭಾವಿಸಬಾರದು. ತನಗೆ ಭೌತ ಶರೀರವಿರುವವರಿಗೆ ಮತ್ತೆ ಮತ್ತೆ ಹುಟ್ಟು, ಮುಪ್ಪು ಮತ್ತು ಸಾವುಗಳ ದುಃಖಗಳನ್ನು ಎದುರಿಸಬೇಕಾಗುತ್ತದೆಂದು ಅವನು ಸದಾ ನೆನಪಿನಲ್ಲಿಡಬೇಕು. ಭೌತ ಶರೀರದ ಈ ಕ್ಲೇಶಗಳಿಂದ ತಪ್ಪಿಸಿಕೊಳ್ಳಲು ಯೋಜನೆಗಳನ್ನು ರೂಪಿಸುವುದರಿಂದ ಏನೂ ಪ್ರಯೋಜನವಿಲ್ಲ. ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಮತ್ತೆ ಪಡೆಯುವ ಸಾಧನೋಪಾಯಗಳನ್ನು ಕಂಡುಕೊಳ್ಳುವುದು ಉತ್ತಮ. ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯಕವಾದುದಕ್ಕಿಂತ ಹೆಚ್ಚಾಗಿ ಜೀವನಾವಶ್ಯಕ ವಸ್ತುಗಳಿಗೆ ಅನುರಕ್ತನಾಗಿರಬಾರದು. ಹೆಂಡತಿ, ಮಕ್ಕಳು, ಮನೆಗಳಿಗೆ ಧರ್ಮಶಾಸ್ತ್ರಗಳಲ್ಲಿ ವಿಧಿಸಿರುವುದಕ್ಕಿಂತ ಹೆಚ್ಚಾಗಿ ಅಂಟಿಕೊಳ್ಳಬಾರದು. ಮನಸ್ಸಿನಿಂದುಂಟಾದ ಆಸೆ ನಿರಾಸೆಗಳ ಬಗ್ಗೆ ದುಃಖಿಸಲೂಬಾರದು. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ಶುದ್ಧ ಭಕ್ತನಾಗಿ ತನ್ಮಯತೆಯಿಂದ ಸೇವೆ ಮಾಡಬೇಕು. ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲವಾದ ಆವಾಸವನ್ನು ಬಯಸಬೇಕು ಮತ್ತು ಅಭಕ್ತರ ಸೇರುವ ಸ್ಥಳಗಳಿಗೆ ಹೋಗಬಾರದು. ಒಬ್ಬನು ವಿಜ್ಞಾನಿ ಅಥವಾ ದಾರ್ಶನಿಕನಾಗಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಸಂಶೋಧನೆ ನಡೆಸಬೇಕು. ಆಧ್ಯಾತ್ಮಿಕ ಜ್ಞಾನ ನಿತ್ಯವಾದುದು, ಆದರೆ ಭೌತ ಜ್ಞಾನ ದೇಹಾವಸಾನದೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ತಿಳಿಯಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಗುರು. ಓದೋಂಗಿದ್ರೆ ಓದಿ, ಶ್ಲೋಕ ಓದೋಂಗಿದ್ರೆ ಓದಿ. ಅನ್ಯ ವಿದ್ಯೆಯ ಅನ್ಯದಾಹೋರ ವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಚಕ್ಷಿರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಲಕ್ಷ್ಮೀ PM ಮಾತಾಜಿ ಹೋಗ್ತೀರಾ? ಪ್ರಭುಜಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಮ್ಮನೆ ಪಕ್ಕ ಕೆಲಸ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ ಮಾತಾಜಿ. ಓದಿ ಮಾತಾಜಿ, ಓದಿ, ಪರವಾಗಿಲ್ಲ. ಶ್ರೀ ಈಶೋಪನಿಷತ್ ಮಂತ್ರ 10. ಈ 18 ಅಂಶಗಳನ್ನು ಕ್ರಮವಾಗಿ ಅನುಸರಿಸುವುದರಿಂದ ನಿಜವಾದ ಜ್ಞಾನ ಬೆಳೆಸಿಕೊಳ್ಳಬಹುದು. ಇದನ್ನು ಬಿಟ್ಟರೆ ಉಳಿದೆಲ್ಲ ವಿಧಾನಗಳು ಅವಿದ್ಯೆಯ ವರ್ಗಕ್ಕೆ ಸೇರಿದವು. ಶ್ರೇಷ್ಠ ಆಚಾರ್ಯರಾದ ಶ್ರೀಲ ಭಕ್ತಿ ವಿನೋದ ಠಾಕೂರರು ಎಲ್ಲ ಬಗೆಯ ಭೌತ ಜ್ಞಾನಗಳು, ಮಾಯಾಶಕ್ತಿಯ ಬಾಹ ಸ್ವರೂಪಗಳು ಮತ್ತು ಅವನ್ನು ಬೆಳೆಸಿಕೊಳ್ಳುವುದರಿಂದ ಒಬ್ಬನು ಕತ್ತೆಗಿಂತ ಏನು ಉತ್ತಮನಾಗಲಾರ ಎಂದು ಹೇಳಿದ್ದಾರೆ. ನಾವು ಈಶೋಪನಿಷತ್ತಿನಲ್ಲಿ ಕಾಣುವುದು ಈ ತತ್ವವನ್ನೇ. ಐಹಿಕ ಜ್ಞಾನದ ಪ್ರಗತಿಯಿಂದ ಆಧುನಿಕ ಮಾನವ ಕೇವಲ ಕತ್ತೆಯಾಗುತ್ತಿದ್ದಾನೆ ಅಷ್ಟೇ. ಕೆಲವು ಪ್ರಾಪಂಚಿಕ ರಾಜಕಾರಣಿಗಳು ಆಧ್ಯಾತ್ಮಿಕತೆಯ ಸೋಗು ಹಾಕಿ ಈಗಿನ ನಾಗರಿಕತೆಯನ್ನು ರಾಕ್ಷಸಿ ಸಂಸ್ಕೃತಿ ಎಂದು ಖಂಡಿಸುತ್ತಾರೆ. ಆದರೆ ದುರದೃಷ್ಟದ ಸಂಗತಿ ಎಂದರೆ ಅವರು ಭಗವದ್ಗೀತೆಯಲ್ಲಿ ಹೇಳಿರುವ ನೈಜ ಜ್ಞಾನದ ಸಂಸ್ಕೃತಿಯ ಬಗ್ಗೆ ಲಕ್ಷ್ಯವೇ ಕೊಡುವುದಿಲ್ಲ. ಹೀಗಾಗಿ ಅವರು ರಾಕ್ಷಸಿ ಪರಿಸ್ಥಿತಿಯನ್ನು ಬದಲಿಸಲಾರರು. ಆಧುನಿಕ ವ್ಯವಸ್ಥೆಯಲ್ಲಿ ಒಬ್ಬ ಚಿಕ್ಕ ಹುಡುಗನು ತಾನು ಸ್ವಯಂ ಪರಿಪೂರ್ಣನೆಂದು ಭಾವಿಸಿ ಹಿರಿಯರಿಗೆ ಗೌರವ ಕೊಡುವುದಿಲ್ಲ. ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಕೊಡುತ್ತಿರುವ ದೋಷಪೂರ್ಣ ಶಿಕ್ಷಣ ವಿಧಾನದಿಂದಾಗಿ ಜಗತ್ತಿನಾದ್ಯಂತ ಹುಡುಗರು ತಂದೆ ತಾಯಿಗಳಿಗೆ ತಲೆನೋವಾಗಿದ್ದಾರೆ. ಹೀಗೆ ಈಶೋಪನಿಷತ್ ಅವಿದ್ಯೆಯ ಸಂಸ್ಕೃತಿಗೂ ವಿದ್ಯೆಯ ಸಂಸ್ಕೃತಿಗೂ ತುಂಬ ವ್ಯತ್ಯಾಸವಿದೆ ಎಂದು ಎಚ್ಚರಿಸುತ್ತದೆ. ವಿಶ್ವವಿದ್ಯಾನಿಲಯಗಳು ಅವಿದ್ಯೆಗಳ ಕೇಂದ್ರಗಳಾಗಿವೆ. ಅನ್ಯದೇಹಾರ್ಹು ವಿದ್ಯಾ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರಮಧೀರಾಣಾಂ ಏನಸ್ತದ್ವಿಚ ಚಕ್ಷಿರೆ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರಿಣಿ ಮಾತಾಜಿ ಹೋಗ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ. ಈಶೋಪನಿಷತ್ ಮಂತ್ರ 10. ಪರಿಣಾಮವಾಗಿ ವಿಜ್ಞಾನಿಗಳು ಇತರ ರಾಷ್ಟ್ರಗಳನ್ನೇ ಅಳಸೆ ಹಾಕುವಂತಹ ಮಾರಕ ಅಸ್ತ್ರಗಳನ್ನು ಕಂಡುಹಿಡಿಯುವ ಇದು ಅಡ್ಡ ಬಂದಿದೆ ಪ್ರಭುಜಿ. ಹೇಗ್ ಮಾಡ್ಲಿ?
ಅದೇನ್ ಪ್ರಭುಜಿ ಏನದು? ಕಂಡು ಹಿಡಿಯುವ ಮೊದಲನೇ ಲೈನ್ ಪರಿಣಾಮವಾಗಿ ವಿಜ್ಞಾನಿಗಳು ಕಂಡು ಹಿಡಿಯುತ್ತಿದ್ದಾರೆ. ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಿಗೆ ಬ್ರಹ್ಮಚರ್ಯದ ನಿಯಂತ್ರಕ ತತ್ವಗಳ ಬಗೆಗಾಗಲಿ ಆಧ್ಯಾತ್ಮಿಕ ಜೀವನದ ಬಗೆಗಾಗಲಿ ಶಿಕ್ಷಣ ನೀಡುತ್ತಿಲ್ಲ. ಅವರಿಗೆ ಶಾಸ್ತ್ರೋಕ್ತವಾದ ವಿಧಿಗಳ ಬಗ್ಗೆ ಯಾವ ನಂಬಿಕೆಯೂ ಇಲ್ಲ. ಧಾರ್ಮಿಕ ತತ್ವಗಳನ್ನು ಹೆಸರು ಪ್ರಸಿದ್ಧಿಗಾಗಿ ಹೇಳಿಕೊಳ್ಳುತ್ತಾರೆಯೇ ಹೊರತು ಅನುಸರಿಸುವುದಕ್ಕಲ್ಲ. ಹೀಗಾಗಿ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ದ್ವೇಷವೆಂಬುದಿದೆ. ಜನಸಾಮಾನ್ಯರು ಅವಿದ್ಯೆಯನ್ನು ಬೆಳೆಸಿಕೊಂಡಿರುವುದರಿಂದ ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ರಾಷ್ಟ್ರವಾದ ಮತ್ತು ಅಂಧ ರಾಷ್ಟ್ರಾಭಿಮಾನಿಗಳು ತಲೆ ಎತ್ತುಕೊಂಡಿವೆ. ಈ ಪುಟ್ಟ ಭೂಮಿಯು ಅಮೇಯವಾದ ಆಕಾಶದಲ್ಲಿ ಇತರ ಅನೇಕ ಭೌತ ವಸ್ತುಗಳಂತೆ ತೇಲುತ್ತಿರುವ ಒಂದು ಮುದ್ದೆ ಅಷ್ಟೇ ಎಂದು ಯಾರೂ ತಿಳಿದಿಲ್ಲ. ಆಕಾಶದ ವಿಸ್ತಾರವಾದ ಹರಹಿಗೆ ಹೋಲಿಸಿದರೆ ಈ ಭೌತ ಕಾರ್ಯಗಳು ಗಾಳಿಯಲ್ಲಿನ ಧೂಳಿನ ಕಣಗಳಂತೆ. ಭಗವಂತನು ಆ ಭೌತ ದ್ರವ್ಯದ ಕಾಯಗಳನ್ನು ಸ್ವಯಂ ಪರಿಪೂರ್ಣವಾಗಿ ಸೃಷ್ಟಿಸಿರುವುದರಿಂದ ಆಕಾಶದಲ್ಲಿ ತೇಲುವಂತಿರಲು ಅವಕ್ಕೆ ಎಲ್ಲವನ್ನು ಒದಗಿಸಿದ್ದಾನೆ. ನಿಮ್ಮ ಗಗನ ನೌಕೆಗಳ ಚಾಲಕರು ತಮ್ಮ ಸಾಧನೆಗಳ ಬಗ್ಗೆ ಜಂಬ ಪಟ್ಟಿಕೊಳ್ಳಬಹುದು. ಆದರೆ ಗ್ರಹಗಳೆಂಬ ಇನ್ನೂ ಬೃಹದಾಗಾತ್ರದ ಗಗನ ನೌಕೆಗಳ ಚಾಲಕನ ಬಗ್ಗೆ ಅವರು ಚಿಂತಿಸರು. ವಿದ್ಯೆಯ ಆಹುರ ವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಏನಸ್ತದ್ವಿಚ ಚಕ್ಷಿರೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಗೀತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಓದಿ. ಅವಿದ್ಯೆಯ ಸಂಸ್ಕಾರದಿಂದಾಗಿ ಮೂರ್ಖ ಮನುಷ್ಯರು ಅಲ್ಪಾಯುರ್ದಾಯದಲ್ಲಿ ಹೆಚ್ಚು ಸಾರಿ ಸರ್. ಅಲ್ಲದೆ ಅಸಂಖ್ಯಾತವಾದ ಸೂರ್ಯರು, ಅಸಂಖ್ಯಾತವಾದ ಗ್ರಹ ವ್ಯೂಹಗಳು ಇವೆ. ಪರಮ ಪ್ರಭುವಿನ ಸೂಕ್ಷ್ಮಾತಿ ಸೂಕ್ಷ್ಮ ವಿಭಿನ್ನಾಂಶರು, ಸೂಕ್ಷ್ಮ ಜೀವಿಗಳೂ ಆದ ನಾವು ಈ ಸೀಮಾರಹಿತವಾದ ಗ್ರಹಗಳ ಮೇಲೆ ಪ್ರಭುತ್ವ ಸಾಧಿಸಲು ಪ್ರಯತ್ನಿಸುತ್ತಿದ್ದೇವೆ. ಹೀಗೆ ನಾವು ಪುನರಪಿ ಜನನ, ಪುನರಪಿ ಮರಣಗಳನ್ನು ಪಡೆದು ಸಾಮಾನ್ಯವಾಗಿ ವೃದ್ಧಾಪ್ಯ ಕಾಯಿಲೆಗಳಿಂದ ನಿರಾಶರಾಗಿದ್ದೇವೆ. ಮಾನವ ಜೀವನದ ಆಯುರ್ದಾಯ ಸುಮಾರು 100 ವರ್ಷಗಳು. ಅದು ಕ್ರಮೇಣ 20 ಅಥವಾ 30 ವರ್ಷಗಳಿಗೆ ಇಳಿಯುತ್ತದೆ. ಅವಿದ್ಯೆಯ ಸಂಸ್ಕಾರದಿಂದ ಇಳಿಯುತ್ತಿದೆ. ಅವಿದ್ಯೆಯ ಸಂಸ್ಕಾರದಿಂದಾಗಿ ಮೂರ್ಖ ಮನುಷ್ಯರು ಈ ಅಲ್ಪಾಯುರ್ದಾಯದಲ್ಲಿ ಹೆಚ್ಚು ಇಂದ್ರಿಯ ಸುಖವನ್ನು ಅನುಭವಿಸಲು ತಮ್ಮದೇ ಆದ ರಾಷ್ಟ್ರಗಳನ್ನು ಸೃಷ್ಟಿಸಿದ್ದಾರೆ. ಅಂಥ ಮೂರ್ಖರು ರಾಷ್ಟ್ರೀಯ ವಿಭಾಜಕ ರೇಖೆಯನ್ನು ಆದಷ್ಟು ಪರಿಪೂರ್ಣವಾಗಿ ಎಳೆಯಲು ನಾನಾ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ಇದು ಕೊನೆಗೆ ಹಾಸ್ಯಾಸ್ಪದವಾಗುವಂತಹದ್ದು. ಇದೇ ಕಾರಣದಿಂದಾಗಿ ಪ್ರತಿಯೊಂದು ರಾಷ್ಟ್ರವು ಇನ್ನೊಂದಕ್ಕೆ ಕಳವಳಕಾರಿಯಾಗಿದೆ. ಒಂದು ರಾಷ್ಟ್ರದ 50% ಹೆಚ್ಚು ಶಕ್ತಿಯು ರಕ್ಷಣಾ ವ್ಯವಸ್ಥೆಗೆ ವ್ಯಯವಾಗುತ್ತಿದೆ. ಯಾರೂ ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಆದರೂ ಜನರು ಐಹಿಕ ಮತ್ತು ಆಧ್ಯಾತ್ಮಿಕ ಜ್ಞಾನಗಳೆರಡರಲ್ಲೂ ತಾವು ಮುಂದುವರೆದಿದ್ದೇವೆಂದು ಹುಸಿಯಾಗಿ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದಾರೆ. ಅನ್ಯದೇವಾರ್ಹು ವಿದ್ಯೆಯಾನ್ಯ ಆಹುರ ವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಏನಸ್ತದ್ವಿಜ ಚಕ್ಷಿರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಹನುಮಂತ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಓದಿ ಪ್ರಭುಜಿ. ಈ ಶ್ರೀ ಈಶೋಪನಿಷತ್ತು ಮತ್ತು 10 ಈಶೋಪನಿಷತ್ತು ಈ ದೋಷಪೂರ್ಣವಾದ ಶಿಕ್ಷಣ ವಿಧಾನದ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಭಗವದ್ಗೀತೆಯು ನಮಗೆ ನಿಜವಾದ ಜ್ಞಾನವನ್ನು ಬಳಸಿಕೊಳ್ಳುವುದು ಹೇಗೆ ಎಂದು ತಿಳುವಳಿಕೆ ಕೊಡುತ್ತದೆ. ವಿದ್ಯೆಯ ಬಗ್ಗೆ ತಿಳುವಳಿಕೆಯನ್ನು ಧೀರನಿಂದ ಸಂಪಾದಿಸಬೇಕೆಂದು ಈ ಮಂತ್ರದಲ್ಲಿ ಸೂಚನೆ ಇದೆ. ಐಹಿಕ ಭ್ರಮೆಯಿಂದ ವಿಚಲಿತನಾಗದವನೇ ಧೀರ. ಪರಿಪೂರ್ಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರವಾದರೆ ಮಾತ್ರ ವಿಚಲಿತನಾಗದೇ ಇರಲು ಸಾಧ್ಯ. ಆಗ ಅವನು ಯಾವುದೇ ವಸ್ತುವಿಗೆ ಹಾತೊರೆಯುವುದಿಲ್ಲ, ಗೋಳಾಡುವುದೂ ಇಲ್ಲ. ಐಹಿಕ ಸಂಪರ್ಕದಿಂದ ಆಕಸ್ಮಿಕವಾಗಿ ತನಗೆ ಭೌತ ದೇಹ ಮತ್ತು ಮನಸ್ಸುಗಳನ್ನು ಪಡೆದಿರುವುದಾಗಿಯೂ ಅವು
ಬಾಹ್ಯ ದ್ರವ್ಯಗಳೆಂದು ಧೀರನು ಅರಿಯುತ್ತಾನೆ. ಆದ್ದರಿಂದ ಅವನು ಇದ್ದುದರಲ್ಲಿ ತೃಪ್ತಿ ಪಡುತ್ತಾನೆ. ಭೌತ ದೇಹ ಮತ್ತು ಮನಸ್ಸುಗಳು ಆತ್ಮಾತ್ಮಿಕ ಜೀವಿಗೆ ತೊಂದರೆಯುಂಟು ಮಾಡುವಂತಹವು. ಜೀವಿಗೆ ಸಜೀವ ಆತ್ಮಾತ್ಮಿಕ ಜಗತ್ತಿನಲ್ಲಿ ಮಾಡಬೇಕಾದ ಕೆಲಸಗಳಿರುತ್ತವೆ. ಆದರೆ ಈ ಭೌತ್ಯ ಜಗತ್ತು ಮೃತವಾಗಿದೆ. ಸಜೀವ ಆಧ್ಯಾತ್ಮಿಕ ಕಿಡಿಗಳು ಮೃತ ಭೌತ್ಯ ದ್ರವ್ಯದ ಪಿಂಡಗಳನ್ನು ಕುಶಲತೆಯಿಂದ ನಿರ್ವಹಿಸುತ್ತಿರುವವರೆಗೆ ಮೃತ್ಯು ಜಗತ್ತು ಸಜೀವ ಜಗತ್ತಾಗಿ ಕಾಣುತ್ತದೆ. ವಾಸ್ತವವಾಗಿ ಪರಮ ಪುರುಷನ ವಿಭಿನ್ನಾಂಶಗಳಾದ ಸಜೀವ ಆತ್ಮಗಳು ಈ ಜಗತ್ತನ್ನು ನಡೆಸುತ್ತವೆ. ಧೀರರು ಈ ವಿಷಯಗಳನ್ನೆಲ್ಲ ತಮ್ಮ ಹಿರಿಯರಿಂದ ಕೇಳಿ ತಿಳಿದುಕೊಂಡಿದ್ದಾರೆ. ನಿಯಂತ್ರಿತ ತತ್ವಗಳನ್ನು ಅನುಷ್ಠಾನ ಮಾಡಿ ಅವರು ಈ ಜ್ಞಾನವನ್ನು ಅರಿಯುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲಲಿತಾ ಮಾತಾಜಿ ಓದ್ತೀರಾ? ಓದ್ತೆ ಪ್ರಭುಜಿ, ಈಗ ತಾನೆ. ಓದಿ ಮಾತಾಜಿ. ಹರೇ ಕೃಷ್ಣ. ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಒಬ್ಬನು ಸದ್ಗುರುವಿನ ಆಶ್ರಯವನ್ನು ಪಡೆಯಬೇಕು. ದಿವ್ಯ ಸಂದೇಶ ಹಾಗೂ ನಿಯಂತ್ರಕ ತತ್ವಗಳು ಗುರುವಿನಿಂದ ಶಿಷ್ಯನಿಗೆ ಬರುತ್ತವೆ. ಇಂತಹ ಜ್ಞಾನವು ಅಜ್ಞಾನಯುಕ್ತವಾದ ಶಿಕ್ಷಣ ವಿಧಾನದಿಂದ ಬರುವುದಿಲ್ಲ. ದೇವೋತ್ತಮ ಪರಮಪುರುಷನ ಸಂದೇಶಗಳನ್ನು ವಿನಮ್ರವಾಗಿ ಕೇಳುವುದರಿಂದ ಒಬ್ಬನು ಧೀರನಾಗಬಹುದು. ಆದರ್ಶ ಶಿಷ್ಯನು ಅರ್ಜುನನಂತಿರಬೇಕು. ಗುರುವು ಸಾಕ್ಷಾತ್ ಭಗವಾನ್ ಕೃಷ್ಣನಂತಿರಬೇಕು. ಧೀರನಿಂದ ವಿದ್ಯೆಯನ್ನು ಕಲಿಯುವ ವಿಧಾನ ಇದು. ಅಧೀರನು ಧೀರನ ತರಬೇತಿ ಪಡೆಯದವನು ಉಪದೇಶ ನೀಡುವ ನಾಯಕನಾಗಲಾರ. ಧೀರರಂತೆ ವೇಷ ಹಾಕುವ ಈಗಿನ ರಾಜಕಾರಣಿಗಳು ವಾಸ್ತವವಾಗಿ ಅಧೀರರು. ಅವರು ತಮಗೆ ಡಾಲರುಗಳಲ್ಲಿ ಎಷ್ಟು ಕಾಣಿಕೆ ಬರುತ್ತದೆಂದು ನೋಡುತ್ತಿರುತ್ತಾರೆ. ಅಂತಹವರು ಜನ ಸಮುದಾಯವನ್ನು ಸರಿಯಾದ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಹೇಗೆ ಒಯ್ಯಬಲ್ಲರು? ಹೀಗಾಗಿ ಒಬ್ಬನು ನಿಜವಾದ ಶಿಕ್ಷಣ ಪಡೆಯಬೇಕಾದರೆ ಧೀರನಿಂದ ವಿನಮ್ರನಾಗಿ ಕೇಳಿ ತಿಳಿದುಕೊಳ್ಳಬೇಕು. ಅನ್ಯದೇವಾಹುರ ವಿದ್ಯಾ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರೂಮ ಧೀರಾಣಾಂ ಏನಸ್ತದ್ವಿಚಕ್ಷಿರೇ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಎಲ್ರು ಕೇಳಿಸ್ಕೊಂಡ್ರಲ್ವಾ ಪ್ರಭುಪಾದರ ಪರ್ಪೋರ್ಟ್ 10ನೇ ಮಂತ್ರದ ಮೇಲೆ? ಸೊ ಯಾರಿಗಾರು ಏನಾದ್ರು ಹೇಳ್ತೀರಾ? ಪಾಯಿಂಟ್ಸ್ ಏನಾದ್ರು ಹೇಳ್ತೀರಾ? ಯಾರಾದ್ರು ಒಂದೊಂದು ಪಾಯಿಂಟ್ ಹೇಳಿ ಹೋಗೋರು ಅಷ್ಟೇ ಸಾಕು. ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಒಬ್ಬನ ಸದ್ಗುರುವಿನ ಆಶ್ರಯ ಪಡಿಲೇಬೇಕು. ಆಮೇಲೆ ಶಿಷ್ಯ ಯಾವಾಗ್ಲೂ ಅರ್ಜುನನಂತಿರಬೇಕು. ಭಗವಾನ್ ಕೃಷ್ಣನಂತೆ ಗುರುವು ಇರಬೇಕು ಅಂತ ಹೇಳಿದೆ. ವೆರಿ ಗುಡ್. ಹರೇ ಕೃಷ್ಣ. ಇನ್ಯಾವುದಾದ್ರು ಪಾಯಿಂಟ್ ಹೇಳ್ತೀರಾ? ಈಗ ಸಮಾಜದಲ್ಲಿ ವಿದ್ಯಾಭ್ಯಾಸ ಅನ್ನೋದು ಮೊದಲಿನಷ್ಟು ಚೆನ್ನಾಗಿಲ್ಲ. ಕ್ಲಾಸ್ನಲ್ಲಿ ಸರಿಯಾದ ರೀತಿ ಇಲ್ದಿರೋದ್ರಿಂದ ಶಿಷ್ಯರು ಕೂಡ ಬೇರೆ ತಪ್ಪು ದಾರಿ ತುಳಿತಾ ಇದ್ದಾರೆ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಹೀಗಾಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ. ಅದ್ರಲ್ಲಿ ಕಲಿಯೋರು ಒಂದಷ್ಟು ಕಲಿತಾರೆ, ಇಲ್ದೇ ಇದ್ದವ್ರು ಇಲ್ಲ. ಅದನ್ನು ನಾವ್ ಮನೆಗ್ ಬಂದ ದೊಡ್ಡವ್ರನ್ನ ಸರಿಯಾಗಿ ಕಲ್ತ್ಕೊಳ್ಳಿಲ್ಲ ಅಂತ ಬೈತೀವಿ. ಅಲ್ಲಿ ಅವ್ರಿಗೆ ಪರಿಸ್ಥಿತಿ ಹೌದು, ಅಲ್ಲಿ ನೀವು ಸರಿಯಾಗಿ ಕೇಳಿಲ್ಲ ಅಂತ ಇಲ್ಲಿ ಅವ್ರನ್ನ ಗಲಾಟೆ ಮಾಡ್ತೀವಿ. ಮನೆಯಲ್ಲಿ ಅವ್ರಿಗೇನಾಗುತ್ತೆ ಅಂದ್ರೆ ಅಂತ ಎರಡೂ ಕಡೆ ಸಿಕ್ಕಾಕೊಂಡವ್ರು ಯಾವ ಕಡೆನೂ ಮಾತಾಡಕ್ ಆಗ್ದಿದ್ದಂಗೆ ಅವ್ರ ಪರಿಸ್ಥಿತಿನೇ ಬೇರೆ ಆಗಿರುತ್ತೆ. ಇದರಿಂದ ಸಮಾಜದವರು ಆ ರೀತಿ ತೊಂದರೆಗಳನ್ನೆಲ್ಲ ನಿವಾರಿಸ್ಬೇಕು ಅಂತ ಅರ್ಥ ಮಾಡ್ತೀವಿ ಅಷ್ಟೇ. ಮುಖ್ಯವಾಗಿ ಹರೇ ಕೃಷ್ಣ ಪ್ರಭುಜಿ, ಮುಖ್ಯವಾಗಿ ಏನು ಅಂತಂದ್ರೆ ಆಧ್ಯಾತ್ಮಿಕ ಮತ್ತು ಭೌತಿಕ ಈ ಎರಡು ವಿದ್ಯಮಾನಗಳು ಏನ್ ಹೇಳತ್ವೆ ಅನ್ನೋದನ್ನ ಹೇಳ್ತಾನೆ ಅದರ ವ್ಯತ್ಯಾಸಗಳನ್ನು ಹೇಳ್ತಾ ಹೋಗುವಂತಹದ್ದು. ಆಮೇಲಿಂದ ಇಲ್ಲಿ ಭೌತಿಕ ಪ್ರಪಂಚದಲ್ಲೇನು ಅಂತಂದ್ರೆ ತಮ್ಮ ಅನುಕೂಲಕ್ಕಾಗಿ ಉಪಯೋಗಿಸ್ಕೊಂಡು ಅದನ್ನ ರಾಜಕಾರಣಿಗಳು ಹೇಗೆ ಜನಗಳಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿದೆ. ಅದಾದ್ಮೇಲೆ ಮುಂದೆ ಸದ್ಗುರುವನ್ನು ನಾವು ಪಡಿಬೇಕು. ಅದ್ರ ಮೂಲಕ ಧೀರನಾಗವ ಪ್ರಯತ್ನ ಮಾಡಬೇಕು ಅಂತ ಹೇಳುವಂತದ್ದು ಕನೆಕ್ಟ್ ಮಾಡಿದ್ದಾರೆ ಪ್ರಭುಜಿ. ಹರೇ ಕೃಷ್ಣ ಗುರುಗಳೇ. ಈಗ ಈಶೋಪನಿಷತ್ತಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದೋಷಪೂರ್ಣವಾದ ಶಿಕ್ಷಣದ ಬಗ್ಗೆ
ನಮಗೆ ಎಚ್ಚರಿಕೆ ಕೊಡ್ತಾರೆ. ನಮಗೆ ಭಗವದ್ಗೀತೆಯು ನಮಗೆ ನಿಜವಾದ ಜ್ಞಾನ ನಾವು ಮತ್ತೆ ಹೇಗ್ ಬೆಳೆಸ್ಕೊಳ್ಬೇಕು ಅನ್ನೋದು ತಿಳುವಳಿಕೆ ಕೊಡುತ್ತೆ. ನಾವು ವಿದ್ಯೆ ಬಗ್ಗೆ ನಾವು ತಿಳುವಳಿಕೆಯನ್ನು ಒಬ್ರು ಧೀರರಿಂದ ನಾವು ಸಂಪಾದಿಸ್ಬೇಕು. ಮತ್ತೆ ಐಹಿಕ ಭ್ರಮೆಯಿಂದ ನಾವು ಯಾವಾಗ್ಲೂ ವಿಚಲಿತನಾಗಬಾರದು. ಮತ್ತೆ ನಾವು ಪರಿಪೂರ್ಣ ಸಾಕ್ಷಾತ್ಕಾರದಿಂದ ಆಧ್ಯಾತ್ಮಿಕದಲ್ಲಿ ಸಾಕ್ಷಾತ್ಕಾರವಾದರೆ ನಾವು ವಿಚಲಿತ ಆಗದೆ ಇರಕ್ ಸಾಧ್ಯ. ಮತ್ತೆ ನಾವು ಐಹಿಕ ಸಂಪರ್ಕದಿಂದ ನಾವು ಭೌತ ದೇಹ ಮತ್ತು ಮನಸ್ಸುಗಳನ್ನು ನಾವು ಪಡೆದಿದ್ದೀವಿ. ನಾವು ಬಾಹ್ಯ ದ್ರವ್ಯಗಳಿಂದ ನಾವು ಧೀರನ್ನು ತಿಳ್ಕೊಳ್ತಾನೆ, ಆದ್ರಿಂದ ಅವನು ಇದ್ದಿದ್ರಲ್ಲೇ ತೃಪ್ತಿ ಪಡ್ತಾನೆ. ಗುರುಜಿ, ಓಕೆ, ಸರಿ. ಹರೇ ಕೃಷ್ಣ. ಯಾರಾದ್ರೂ ಆಡ್ ಮಾಡ್ತೀರಾ? ಅಷ್ಟೇನಾ? ಸರಿ, ಹಾಗಾದ್ರೆ ಮುಂದುವರಿಸೋಣ. ಈ ಮಂತ್ರ ಭಗವದ್ಗೀತೆಯ 13ನೇ ಅಧ್ಯಾಯದ 8ರಿಂದ 6ನೇ ಶ್ಲೋಕದವರೆಗೆ ಆಧಾರದ ಮೇಲೆ ಕೊಡಲಾಗಿದೆ. ಇಲ್ಲಿ ಈ ಶ್ಲೋಕಗಳನ್ನು ನಾವು ಆಗ್ಲೇ ನೋಡಿದ್ದೀವಿ. ಈ ಶ್ಲೋಕಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. 8ರಿಂದ 12 ಶ್ಲೋಕಗಳು, ಈ 5 ಶ್ಲೋಕಗಳನ್ನು ನಾವು ನೋಡಿದ್ವಿ. ಈ ಐದು ಶ್ಲೋಕಗಳ ಮೇಲೆ ಶ್ರೀಲ ಪ್ರಭುಪಾದರು ಒಂದು ಪರ್ಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾದ ಪರ್ಪೋರ್ಟ್ ಇದು. ಸೊ ಅದರಿಂದ ನಾವು ಇದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಸೊ ಈ ಮಂತ್ರಕ್ಕೆ ಶ್ರೀಲ ಪ್ರಭುಪಾದರು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಕರ್ಕೊಂಡು ಹೋಗುವ ಶಿಕ್ಷಣ ಯಾವುದು ಮತ್ತು ಅವಿದ್ಯಾ ವಿಜ್ಞಾನ ಯಾವುದು ಅಂತ ಸ್ಪಷ್ಟವಾಗಿ ಅಲ್ಲಿ ನಮ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅಂದ್ರೆ ನಾವು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಯಾವ ಸ್ಕೂಲಿಗೆ ಕಳಿಸ್ತಾ ಇದೀವಿ ಅಂತ ಇವಾಗೆಲ್ಲ ನಮ್ಗೆ ಗೊತ್ತಾಗಿದೆ ಅಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ವಿದ್ಯಾಸಂಸ್ಥೆಗಳೆಲ್ಲ ಕಸಾಯಿ ಖಾನೆಗಳು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಅದರಿಂದ ಏನೂ ಸುಖ ಇಲ್ಲ. ಅವ್ರು ಯಾವ ವಿದ್ಯೆಯನ್ನು ಕಲಿಸ್ತಾ ಇಲ್ಲ. ಅವ್ರು ಕಲಿಸ್ತಾ ಇರೋದು ಏನು ವಿದ್ಯೆ ಅಲ್ಲ. ಅವರು ಬದುಕಿನಲ್ಲಿ ದುಡ್ಡು ಹೇಗೆ ಮಾಡುವುದು ಅಥವಾ ಹಣ ಸಂಪಾದನೆ ಮಾಡಿ ಮತ್ತೆ ಪ್ರಾಣಿಗಳಂತೆ 4 ನಾವು ಏನ್ ಮಾಡ್ಬೇಕು, ಈಟಿಂಗ್, ಮೀಟಿಂಗ್, ಡಿಫೆಂಡಿಂಗ್ ಅಂದ್ಬಿಟ್ಟು ಮತ್ತು ಈ 4 ರೀತಿಯ ಒಂದು ಸುವಿಧೆಗಳಿಗೋಸ್ಕರ ಹೇಗೆ ನಾವು ಇನ್ನೂ ಹೆಚ್ಚು ಸುಖ ಪಡಬಹುದು ಈ ಭೌತಿಕ ಜಗತ್ತಿನಲ್ಲಿ, ಈ ರಾಕ್ಷಸೀಯ ಭೌತಿಕ ಜಗತ್ತಿನಲ್ಲಿ ಹೇಗೆ ಸುಖ ಪಡಬಹುದು ಅನ್ನುವುದರ ಬಗ್ಗೆ ಮಾತ್ರ ಹೇಳ್ಕೊಡ್ತಾರೆ ಹೊರತು ನಿಜವಾಗಿ ಈ ಜನ್ಮ ಮೃತ್ಯು ಜರಾ ವ್ಯಾಧಿಯನ್ನು ಹೇಗೆ ನಾವು ತಪ್ಪಿಸ್ಕೊಳ್ಬೇಕು ಅನ್ನುವುದರ ಬಗ್ಗೆ ಈ ವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಏನು ಹೇಳ್ಕೊಡೋದಿಲ್ಲ ಅಂತ ಶ್ರೀಲ ಪ್ರಭುಪಾದರು ನಮಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಜವಾದ ವಿದ್ಯೆ ಅಂದ್ರೆ ಏನು? ಈ 18 ಅಂಶಗಳು. ಈ 18 ಅಂಶಗಳು ಎಲ್ಲಿಂದ ಕೊಟ್ಟಿರೋದು? ಭಗವಂತ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಸೊ ಈ 18 ಅಂಶಗಳು ಏನು ಅಂದ್ರೆ, ಮೊದಲು ಸಜ್ಜನಿಕೆ, ಪರಿಪೂರ್ಣ ಸಭ್ಯರಾಗುವುದು, ಮತ್ತಿತರರಿಗೆ ಸರಿಯಾಗಿ ಗೌರವವನ್ನು ಕೊಡುವುದು. ಇದು ನಡತೆಯ ಶುದ್ಧೀಕರಣ. ನಮ್ಮ ನಡತೆ ಶುದ್ಧೀಕರಣವಾಗಿರಬೇಕು, ಸಜ್ಜನಿಕೆಯಾಗಿರಬೇಕು. ನಂತರ ಡಂಬಾಚರಣದ ನಿವಾರಣೆ. ಕೇವಲ ಹೆಸರು ಮತ್ತು ಕೀರ್ತಿಗಾಗಿ ಧಾರ್ಮಿಕರಂತೆ ವರ್ತಿಸಬಾರ್ದು ನಾವು. ಸೊ ನಾವು ಡಂಬಾಚಾರಕ್ಕಾಗಿ ನಾವು ಧಾರ್ಮಿಕರಾಗಿ ಇರಬಾರದು. ಮತ್ತೆ ಏನು ಶ್ರೀಲ ಪ್ರಭುಪಾದ ಮುಂದುವರ್ಸ್ಕೊಂಡು ಏನ್ ಹೇಳ್ತಾರೆ, ಪ್ರಾಮಾಣಿಕರಾಗಿರ್ಬೇಕು ನಾವು. ಅನ್ಯರಿಗೆ ಆತಂಕವನ್ನು ನೀಡಬಾರದು. ನಾವು ಬೇರೆಯವರಿಗೆ ನಮ್ಮಿಂದ ಆತಂಕವನ್ನು ನೀಡಬಾರದು. ನಮ್ಮ ಮನಸ್ಸು, ನಮ್ಮ ಮಾತು ಅಥವಾ ನಮ್ಮ ದೇಹದ ಕ್ರಿಯೆಗಳಿಂದ ಇತರರಿಗೆ ತೊಂದರೆ ಆಗಬಾರದು. ಸೊ ಅಂದ್ರೆ ಇದು ಅಹಿಂಸೆ. 4ನೇದು ಸಹನೆ ಬಗ್ಗೆ. ಸಹನೆ ಅಂದ್ರೆ ಪ್ರಚೋದನೆಯ ಸಂದರ್ಭದಲ್ಲೂ ಕೂಡ ನಾವು ತಾಳ್ಮೆಯಿಂದ ಇರಬೇಕು, ಸಹನೆಯನ್ನು ಕಲಿಯಬೇಕು, ನಾವು ಸಂಯಮದಿಂದ ಇರಬೇಕು. ನಂತರ ವಂಚನೆಯ ನಿವಾರಣೆ. ಇತರರೊಂದಿಗೆ ನಾವು ವ್ಯವಹಾರದಲ್ಲಿ ದ್ವಂದ್ವ ನೀತಿಯನ್ನು ನಾವು ಮಾಡಬಾರದು. ಇಂಗ್ಲಿಷ್ ಇದನ್ನು ಡುಪ್ಲಿಸಿಟಿ ಅಂತಾರೆ. ಸೊ ದ್ವಂದ್ವ ರೀತಿಯನ್ನು ನಾವು ಮಾಡ್ಕೋಬಾರದು, ನಾವು ಸರಳವಾಗಿರಬೇಕು. ನಂತರ 6ನೇದರಲ್ಲಿ ಸದ್ಗುರುವನ್ನು ಅನ್ವೇಷಣೆ ಮಾಡಬೇಕು. ಭಗವಂತ ಕೂಡ ಹೇಳಿದ್ದಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ ಸೇವೆಯ. ಸೊ ಯಾರು ಸದ್ಗುರು ಇರ್ತಾರೆ, ಸದ್ಗುರುವನ್ನು ಹುಡುಕ್ಬೇಕು. ನಂತರ ಅವರನ್ನು ಕಾಲುಗಳಿಗೆ ನಮಸ್ಕಾರ ಮಾಡಿ ಅವರ ಸೇವೆ ಮಾಡಿ ಅವರಿಂದ ಸರಿಯಾದ ಪ್ರಶ್ನೆಗಳನ್ನು ಕೇಳಿ ನಾವು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅಂತ ಶ್ರೀಕೃಷ್ಣನು ಕೂಡ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಸೊ ಸದ್ಗುರಿಯನ್ನು ಅನ್ವೇಷಣೆ ಮಾಡಿ, ಯಾರು ಸದ್ಗುರು, ನಮಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ದರ್ಶನ ನೀಡುವ ಗುರು ಸದ್ಗುರು. ಸೊ ಇದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರಬೇಕು. ನಂತರ 7ನೇದು ನಿಯಮ ಪಾಲನೆ. ಯಾವ್ದು ಶಾಸ್ತ್ರಗಳಲ್ಲಿ ಏನ್ ನಿಯಮಗಳನ್ನು ನಮ್ಗೆ ಹೇಳಿದ್ದಾರೆ ಆ ಶಾಸ್ತ್ರಗಳನ್ನು ನಾವು ಪಾಲನೆ ಮಾಡಬೇಕು. ನಂತರ ನಿಶ್ಚಿತತೆ. 8ನೇದು ನಿಶ್ಚಿತತೆ ಅಂದ್ರೆ ಬಹಿರಂಗಪಡಿಸಿದ ಶಾಸ್ತ್ರಗಳ
ತತ್ವಗಳಲ್ಲಿ ಸ್ಥಿರವಾಗಿರಬಹುದು. ನಮ್ಗೆ ಅದರಲ್ಲಿ ದೃಢವಾದ ನಂಬಿಕೆ ಇರಬೇಕು. ಆ ಶಾಸ್ತ್ರಗಳಲ್ಲಿ, ಶ್ರುತಿಗಳಲ್ಲಿ ತತ್ವಗಳಲ್ಲಿ ನಿಷ್ಠೆ ಇರ್ಬೇಕಲ್ಲ. ಈ ಶ್ರುತಿ ತತ್ವಗಳ ನಿಷ್ಠೆ ಇರೋದು ಅಂದ್ರೆ ಅದು ಶಾಸ್ತ್ರೀಯ ಒಂದು ಆಧಾರ ಇರ್ಬೇಕು. ನಮ್ಮ ಜೀವನಕ್ಕೆ ಒಂದು ಶಾಸ್ತ್ರ ಆಧಾರವಾಗಿರ್ಬೇಕು ನಮಗೆ. ಸೊ ಅದು ದೃಢ ನಂಬಿಕೆ ಇರ್ಬೇಕು ಈ ಶಾಸ್ತ್ರಗಳಲ್ಲಿ. ನಂತರ 9ನೇದು ನಿಷಿದ್ಧ ಆಚರಣೆಗಳ ತ್ಯಾಗ. ಅಂದ್ರೆ ನಿಷಿದ್ಧ ಆಚರಣೆಗಳು ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರಕ್ಕೆ ಹಾನಿಕರವಾದ ಅಭ್ಯಾಸಗಳು. ಅವುಗಳನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಬೇಕು. ಉದಾಹರಣೆಗೆ ಶ್ರೀಲ ಪ್ರಭುಪಾದರು ನಮಗೆ 4 ರೆಸ್ಟ್ರಿಕ್ಟಿವ್ ಪ್ರಿನ್ಸಿಪಲ್ ಹೇಳಿದ್ದಾರೆ. ಯಾವ್ದು 4 ರೆಸ್ಟ್ರಿಕ್ಟಿವ್ ಪ್ರಿನ್ಸಿಪಲ್ಸ್ ಯಾರು ಹೇಳ್ತೀರಾ? ಪೀಟಿ ವರ್ಜಿಸ್ಬೇಕು, ಮಾಂಸ ಜೂಜು, ಮದ್ಯ, ಮಾಂಸ ತಿನ್ಬೇಕು, ಮತ್ತೆ ನಂತರ ಅನೈತಿಕ ಸಂಬಂಧಗಳು. ಅನೈತಿಕ ಸಂಬಂಧ ಇರಬಾರ್ದು. ಕರೆಕ್ಟ್ ಅಲ್ವಾ? 4 ಅಲ್ವಾ? ಸೊ ಈ ನಿಷಿದ್ಧ ಆಚರಣೆಗಳ ತ್ಯಾಗವನ್ನು ಮಾಡಬೇಕು. ಅಂದ್ರೆ ನಾವು ಈ ರೀತಿಯ ಆಚರಣೆಗಳ ಮೇಲೆ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು. ನಂತರ 10ನೇದು ಅಗತ್ಯಕ್ಕಿಂತ ಹೆಚ್ಚು ಸ್ವೀಕರಿಸದೇ ಇರುವುದು. ದೇಹ ನಿರ್ವಹಣೆಗೆ ನಮ್ಗೆ ಏನ್ ಬೇಕೋ ಅಷ್ಟು ಸ್ವೀಕರಿಸ್ಬೇಕು. ಅದಕ್ಕಿಂತ ಜಾಸ್ತಿ ನಾವು ಸ್ವೀಕರಿಸ್ಲಿಕ್ಕೆ ಹೋಗ್ಬಾರ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸ್ಬೇಕು, ಅದಕ್ಕಿಂತ ಜಾಸ್ತಿ ನಮ್ಗೆ ಇಲ್ಲ. ನಂತರ 11ನೇದಾಗಿ ಸ್ಥೂಲ ಭೌತಿಕ ದೇಹದೊಂದಿಗೆ ನಮ್ಮನ್ನು ನಾವೇ ಗುರುತಿಸಿಕೊಳ್ಳಬಾರದು. ನಮ್ಗೆ ಭಗವಂತ 2ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನೀನು ದೇಹ ಅಲ್ಲ, ನೀನು ಆತ್ಮ ಅಂದ್ಬಿಟ್ಟು. ಸೊ ಆದ್ರಿಂದ ನಮ್ಗೆ ಆತ್ಮ ಮತ್ತು ದೇಹದ ಭೇದವನ್ನು ಭಗವಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದಾನೆ. ಮತ್ತೆ 13ನೇ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ ಭಗವಂತ. ಶ್ರೀಲ ಪ್ರಭುಪಾದರು ಕೂಡ ಅದನ್ನಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ 12ನೇದು ಹುಟ್ಟು, ಮುಪ್ಪು, ರೋಗ ಮತ್ತು ಸಾವು ಎಂಬ ಪುನರಾವರ್ತಿತ ದುಃಖಗಳನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಆವಾಗ ಏನಾಗುತ್ತೆ? ನಮ್ಗೆ ಮೋಕ್ಷದ ಅರಿವಾಗುತ್ತೆ. ನಂತರ ಆಧ್ಯಾತ್ಮಿಕ ಅಗತ್ಯಗಳಿಗೆ ಮಾತ್ರ ಅಂಟಿಕೊಳ್ಳಬೇಕು. 13ನೇದು ಆಧ್ಯಾತ್ಮಿಕ ಅಗತ್ಯಗಳಿದ್ದಾವೆ, ಅದಕ್ಕೆ ಮಾತ್ರ ನಾವು ಅಂಟಿಕೊಳ್ಳಬೇಕು. ಆಧ್ಯಾತ್ಮಿಕ ಪ್ರಗತಿಗೆ ಅಗತ್ಯಕ್ಕಿಂತ ಹೆಚ್ಚಿನವುಗಳಿಗೆ ಅಂಟಿಕೊಳ್ಳಬಾರದು. ಅಂದ್ರೆ ಬೇರೆ ವಿಷಯಗಳಿಗೆ ನಾವು ಅನಾಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ನಂತರ 14ರಲ್ಲಿ ಕೌಟುಂಬ ಅನಾಸಕ್ತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮನೆ ಮಕ್ಕಳು ಶಾಸ್ತ್ರ ವಿಧಿಸುವುದಕ್ಕಿಂತ ಹೆಚ್ಚಾಗಿ ಅಂಟಿಕೊಳ್ಳಬಾರದು. ಶಾಸ್ತ್ರದಲ್ಲಿ ಎಷ್ಟು ಹೇಳಿದ್ದಾರೆ ಅಷ್ಟನ್ನು ನಾವು ಮಾಡ್ಲೇಬೇಕು. ಎಲ್ರಿಗೂ ನಮ್ಮ ಸುತ್ತಮುತ್ತಲಿರುವವರು, ನಮ್ಮ ಸಂಬಂಧಗಳು, ಮತ್ತೆ ಮನೆಗಳ ಮೇಲೆ ನಮ್ಮ ಏನ್ ಮಾಡಬೇಕು, ನಾವು ಶಾಸ್ತ್ರ ಎಷ್ಟು ಹೇಳುತ್ತೋ ಅಷ್ಟನ್ನು ನಾವು ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಅಂಟಿಕೊಳ್ಳಬಾರದು. ಅಂದ್ರೆ ನಾವು ಎಷ್ಟು ಮಾಡಬೇಕು, ಎಷ್ಟು ಮಾಡಬಾರದು ಈ ಕೌಟುಂಬಿಕ ವಿಷಯಗಳಲ್ಲಿ, ಅದನ್ನು ಸಮಚಿತ್ತತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಸಂಸಾರದಲ್ಲಿ ಸಮಚಿತ್ತತೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನಂತರ ಇದು ಕೌಟುಂಬಿಕ ವಿಷಯಗಳಲ್ಲಿ ಸಮಚಿತ್ತತೆ. ನಂತರ 15ನೇದು ಮಾನಸಿಕ ಸಮಚಿತ್ತತೆ. ಇಷ್ಟಗಳು ಮತ್ತು ಅನಿಷ್ಟಗಳು ಅಂದ್ರೆ ಅನಪೇಕ್ಷಿತಗಳ ಬಗ್ಗೆ ಸಂತೋಷ ಅಥವಾ ದುಃಖ ಪಡಬಾರದು. ಅಂದ್ರೆ ನಮ್ಮ ಮನಸ್ಸು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಎಲ್ಲ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು ತುಂಬಾ ಕುಣಿಯೋದು, ಕುಪ್ಪಳಿಸೋದು ಅಲ್ಲ, ಮತ್ತು ಅನಪೇಕ್ಷಿತವಾದಾಗ ಡಿಪ್ರೆಷನ್ ಹೋಗುವುದು ಅಲ್ಲ. ನಾವು ನಮ್ಮ ಮಾನಸಿಕ ಒಂದು ಸಮತೋಲನವನ್ನು, ಸಮಚಿತ್ತತೆಯನ್ನು ಕಾಯ್ದುಕೊಳ್ಳಬೇಕು. ನಂತರ 16ನೇದು ಅನ್ಯ ಭಕ್ತಿ ತ್ಯಾಗ. ಅಂದ್ರೆ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ನಿರ್ವ್ಯಾಜ್ಯ ಭಕ್ತನಾಗಿ ಶ್ರದ್ಧೆಯಿಂದ ಭಕ್ತಿ ಸಲ್ಲಿಸಬೇಕು. ಭಕ್ತಿ ಸೇವೆ ಮಾತ್ರ, ಭಕ್ತಿ ಯೋಗ ಅಥವಾ ಭಕ್ತಿ ಸೇವೆ ಮಾತ್ರ ನಮಗೆ ಅಂತಿಮ ಗುರಿ. ಭಕ್ತಿ ಯೋಗ ಮಾಡುವುದು ಹೇಗೆ, ಭಕ್ತಿ ಸೇವೆ ಮಾಡುವುದು ಹೇಗೆ ಅಂದ್ಬಿಟ್ಟು ನಮಗೆ ಭಗವಂತನೇ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾನೆ. ಅದು ನಮಗೆ ಇನ್ನಷ್ಟು ಅರ್ಥವಾಗುವ ಹಾಗೆ ಶ್ರೀಲ ಪ್ರಭುಪಾದರು ತಮ್ಮ ಪರ್ಪೋರ್ಟ್ ಅಲ್ಲಿ ಮತ್ತು ಭಾಗವತಮಲ್ಲೆಲ್ಲ ಬರೆದಿದ್ದಾರೆ ಭಕ್ತಿ ಸೇವೆಯನ್ನು ಹೇಗೆ ಮಾಡುವುದು ಅಂತ. ನಂತರ 17ನೇದು ಏಕಾಂತ ಏಕಾಂತ ವಾಸದ ಬಗ್ಗೆ ಒಲವಿಟ್ಕೊಳ್ಬೇಕು ಅಂತ ಬಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಏಕಾಂತವಾಸ ಅಂದ್ರೆ ಇದು ಲೋನ್ಲಿನೆಸ್ ಅಂತ ಕೆಲವರು ಹೇಳ್ತಾರೆ. ಅದು ಲೋನ್ಲಿನೆಸ್ ಅಲ್ಲ, ಇದು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಅಲ್ಲ ಸರಿಯಾದ. ಏಕಾಂತವಾಸ ಅಂದ್ರೆ ಸಾಲಿಟ್ಯೂಡ್ ಅನ್ನೋದು ಸರಿಯಾದ ಶಬ್ದ. ಅಂದ್ರೆ ನಮ್ಮ ಮನಸ್ಸನ್ನು ನಮಗೋಸ್ಕರ ಅಂದ್ರೆ ಇಟ್ಕೊಳ್ಳೋದು. ಅಂದ್ರೆ ನಮಗೋಸ್ಕರ ಅಂದ್ರೆ ಭಗವಂತನ ಧ್ಯಾನ ಮಾಡೋದಕ್ಕೋಸ್ಕರ ಇಟ್ಕೊಳ್ಳೋದು. ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲಕರವಾದ ಶಾಂತ ವಾತಾವರಣದಲ್ಲಿ ಇರ್ಲಿಕ್ಕೆ ಇಷ್ಟಪಡುವುದು, ಅದು ಏಕಾಂತವಾಸ ಅಂದ್ಬಿಟ್ಟು. ಏಕಾಂತವಾಸ ಅಂದ್ರೆ ಎಲ್ಲ ಬಿಟ್ಬಿಟ್ಟು ಎಲ್ಲೋ ಕೂತ್ಕೊಂಡು ಮತ್ತೆ ಮನೆ ಬಗ್ಗೆನೇ ಯೋಚನೆ ಮಾಡೋದಲ್ಲ. ಸೊ ಅದು ಅಭಕ್ತರು ಸೇರುವ ಸ್ಥಳಗಳನ್ನು ತಪ್ಪಿಸುತ್ತೆ ನಮ್ಗೆ. ಸೊ ಕೆಲವು ಜಾಗಗಳಲ್ಲಿ ಅಭಕ್ತರು ಬರುವುದಿಲ್ಲ. ಸೊ ಅಂತಹ ಸ್ಥಳಗಳಲ್ಲಿ ನಾವು ಇರಬೇಕು, ಅದು ಏಕಾಂತವಾಸ ಅಂದ್ಬಿಟ್ಟು. ಅಭಕ್ತರು ಎಲ್ಲ ಕಡೆ ಬರುವುದಿಲ್ಲ, ಅವ್ರ ಜಾಗಗಳೇ ಬೇರೆ ಇರುತ್ತೆ. ಸೊ ಅಂತಹ ಜಾಗಗಳನ್ನು ನಾವು ತ್ಯಜಿಸಬೇಕು ಅಂತ ಅರ್ಥ. ಸೊ ಅಂದ್ರೆ ಸಾತ್ವಿಕ ಜೀವನವನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ. ಕೊನೆಯದಾಗಿ 18
ಆಧ್ಯಾತ್ಮಿಕ ವಿಜ್ಞಾನ ಅಥವಾ ತತ್ವಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಶಾಶ್ವತ ಎಂದು ಗುರುತಿಸ್ಕೊಳ್ಬೇಕು, ಮತ್ತೆ ಆ ಜ್ಞಾನದಲ್ಲಿ ನಾವು ಸಂಶೋಧನೆ ಮಾಡಿಸ್ಬೇಕು. ಆ ಜ್ಞಾನದಲ್ಲಿ ಸಂಶೋಧನೆ ಮಾಡಿಸ್ಬೇಕು ಅಂದ್ರೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಶೋಧನೆ ಮಾಡಿಸ್ಕೊಂಡು ಕೂತ್ಕೊಳ್ಳೋಷ್ಟು ನಮ್ಗೆ ಟೈಮ್ ಇಲ್ಲ, ಇವಾಗ ಅವಶ್ಯಕತೆನೂ ಇಲ್ಲ. ಈ ಆಧ್ಯಾತ್ಮಿಕ ಜ್ಞಾನವನ್ನು ಏನು ಎತ್ತ ಅಂತ ಆಗ್ಲೇ ನಮ್ಗೆ ಅಪೌರುಷೇಯ ಗ್ರಂಥಗಳಾದ ಭಗವದ್ಗೀತೆ, ಭಾಗವತದಲ್ಲಿ ಬರೆದಿದ್ದಾರೆ. ಮತ್ತೆ ಗುರುಗಳಾದ ಶ್ರೀ ಪ್ರಭುಪಾದ ಅಥವಾ ಮಹಾನ್ ಗುರುಗಳು ಕೂಡ, ಶುದ್ಧ ಭಕ್ತರು ಕೂಡ ನಮ್ಗೆ ಇದೆಲ್ಲವನ್ನು ನಮ್ಗೆ ಅರ್ಥವಾಗುವ ಹಾಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಅದನ್ನು ಸಂಶೋಧನೆ ಮಾಡೋದೇನು ಬೇಕಾಗಿಲ್ಲ. ನಾವು ಮಾಡ್ಬೇಕಾಗಿರೋದೇನು, ಅದನ್ನು ನಾವು ಒಂದು ಸ್ಟಡಿ ಮಾಡಬೇಕು, ಅವನ್ನೆಲ್ಲವನ್ನು ನಾವು ಅಧ್ಯಯನ ಮಾಡಬೇಕು, ದೀರ್ಘವಾಗಿ ಅಧ್ಯಯನ ಮಾಡಬೇಕು. ಸೊ ಇದು ದಿವ್ಯ ಬುದ್ಧಿಯನ್ನು ಬೆಳೆಸ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಇದೇ ರೀತಿ ಭಗವಂತನು ಹೇಳಿದ್ದಾನೆ, ಯಾರು ಸ್ವಲ್ಪ ಕೂಡ ಈ ಕಡೆ ಒಲವು ತೋರಿಸ್ತಾರೆ ಅವರಿಗೆ ಭಗವಂತನ ಹೇಳ್ತಾನೆ ದದಾಮಿ ಬುದ್ಧಿ ಯೋಗಂ. ಭಗವಂತನ ಹೇಳ್ತಾ ಇದ್ದಾರೆ, ನಾನೇ ಬುದ್ಧಿಯೋಗ ಕೊಡ್ತೇನೆ ಈ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಅಂತ. ಇಷ್ಟು 18 ಅಂಶಗಳನ್ನು ಬಿಟ್ಟು ಇದು ನಿಜವಾದ ಧ್ಯಾನವನ್ನು ಅಭಿವೃದ್ಧಿಪಡಿಸುವ 18 ಅಂಶಗಳು ಮತ್ತು ಕ್ರಮಬದ್ಧವಾದ ಒಂದು ಪ್ರಕ್ರಿಯೆಯನ್ನು ನಮಗೆ ರೂಪಿಸಿಕೊಡುತ್ತೆ. ಇವನ್ನೆಲ್ಲ ಬಿಟ್ಟು, ಇಷ್ಟು ಬಿಟ್ರೆ ಮಿಕ್ಕಿದ್ದೆಲ್ಲ ಅವಿದ್ಯೆಗಳು ಅಂತ ಭಗವಂತ ಹೇಳಿದ. ಸೊ ಮತ್ತೆ ಈ ಅವಿದ್ಯೆಗಳ ಪರಿಣಾಮ ಏನು? ನಮ್ಗೆ ಅವಿದ್ಯೆಗಳ ಪರಿಣಾಮ ಹೇಗಂದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಕತ್ತೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೊ ಶೀಲ ಭಕ್ತಿ ವಿನೋದ ಠಾಕೂರರು ಒಂದು ಕತ್ತೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕತ್ತೆಯ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಈ ಕತ್ತೆ ಹೇಗಿರುತ್ತೆ ಹಾಗೆ ಪ್ರಭುಪಾದರು ಭೌತಿಕ ಜ್ಞಾನದ ಪ್ರಗತಿಯಿಂದ ಆಧುನಿಕ ಮನುಷ್ಯ ಕೇವಲ ಕತ್ತೆಯಾಗಿ ಪರಿವರ್ತನೆ ಆಗ್ಕೊಳ್ತಾ ಇದ್ದಾನೆ ಅಂತ ಅರ್ಥ ಆಗಿದ್ದಾನೆ. ಸೊ ಮನುಷ್ಯ ಏನು ಆಧ್ಯಾತ್ಮಿಕ ಶರೀರದ ಬಗ್ಗೆ ತಿಳ್ಕೊಳ್ಳುವ ಅಷ್ಟು ನಾಲೆಡ್ಜ್ ಅವನಿಗಿದೆ, ಅಷ್ಟು ಅವನಿಗೆ ಜ್ಞಾನ ಇದೆ. ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ, ಅದನ್ನು ಬಿಟ್ಬಿಟ್ಟು ಅವನೇನ್ ಮಾಡ್ತಾ ಇದ್ದಾನೆ, ಕೇವಲ ಕತ್ತೆಯಾಗಿ ಪರಿವರ್ತನೆಗೊಳ್ತಾ ಇದ್ದಾನೆ. ಯಾಕೆ ಕತ್ತೆಯಾಗಿ ಪರಿವರ್ತನೆಗೊಳ್ತಾ ಇದ್ದಾನೆ? ಆಧುನಿಕ ಒಂದು ಎಜುಕೇಶನ್ ಸಿಸ್ಟಮ್ ಏನಿದೆ ಅದರಿಂದಾಗಿ ಕತ್ತೆಯಾಗಿ ಪರಿವರ್ತನೆ ಆಗ್ತಾ ಇದ್ದಾನೆ. ಸೊ ಮತ್ತೆ ಯಾಕೆ ಕತ್ತೆಯಾಗಿ ಪರಿವರ್ತನೆ ಆಗ್ತದೆ? ದೈವ ಭಕ್ತಿ ಇಲ್ಲದ ಶಿಕ್ಷಣ ಕೇಂದ್ರಗಳು. ಈ ಶಿಕ್ಷಣ ಕೇಂದ್ರಗಳಲ್ಲಿ ಇವೆಲ್ಲ ಅಜ್ಞಾನದ ಕೇಂದ್ರಗಳು. ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿಕೊಂಡಿದ್ದಾರೆ, ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಎಲ್ಲ ಕೂತಿದ್ದಾರೆ, ಎಲ್ಲ ಅಜ್ಞಾನದ ಕೇಂದ್ರಗಳಾಗಿವೆ. ಇಲ್ಲಿ ಎಲ್ಲಿ ಕೂಡ ಒಂದು ಚೂರು ಕೂಡ ಸರಿಯಾದ ಒಂದು ಆಧ್ಯಾತ್ಮಿಕ ತತ್ವವನ್ನು ಯಾರು ಕಳಿಸ್ಕೊಡ್ತಾ ಇಲ್ಲ. ಇದರಿಂದಾಗಿ ವಿಜ್ಞಾನಿಗಳು ಅವ್ರಿಗೆ ಕೆಲಸ ಇಲ್ಲ. ಅದೇನು ಹೇಳ್ತಾರಲ್ಲ, ಒಂದು ಭೂತಕ್ಕೆ ಕೆಲಸ ಕೊಡ್ಬೇಕು ನಾವು. ಒಂದು ಭೂತ ಬಂದ್ರೆ ನಮ್ಗೆ ಅದು ಒಂದು ಕಥೆ ಇದೆ. ಒಂದು ಭೂತ ಬರುತ್ತೆ, ಯಾವುದೋ ಒಂದು ಬಾಟ್ಲಿಯಿಂದ ಒಂದು ಭೂತ ಹೊರಡೆ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ತಪ್ಪು ಮಾಡಿ ಯಾರೋ ಒಬ್ಬ ಸನ್ಯಾಸಿ ಅದನ್ನ ಭೂತದಿಂದ ಹೊರಗೆ ತೆಗೆದ್ಬಿಡ್ತಾರೆ. ಆಮೇಲೆ ಏನ್ ಮಾಡೋದು ಗೊತ್ತಾಗಲ್ಲ. ಅದು ಹೇಳುತ್ತೆ, ನನ್ಗೆ ಕೆಲಸ ಕೊಡುವಾಗ ಕೆಲಸ ಕೊಡಿದ್ರೆ ನಾನು ನೀನ್ ತಿಂದ್ಬಿಡ್ತೀನಿ. ಸೊ ಕೊನೆಗೆ ಒಂದು ಸನ್ಯಾಸಿ ಒಂದು ಕೆಲಸ ಹೇಳ್ತಾನೆ, ಓಕೆ, ಒಂದು ದೊಡ್ಡದೊಂದು ಕಂಬ ಕಟ್ಬಿಟ್ಟು ಕೆಳಗಡೆಯಿಂದ ಮೇಲೆ ಹತ್ತು, ಮೇಲೆಯಿಂದ ಕೆಳಗಡೆ ಬರುತ್ತೆ, ನಾನು ಹೇಳೋದು ನಿಲ್ಲು ಅನ್ನೋರ್ಗು ಹತ್ತಾ ಇಳಿತಾ ಇರೋ. ಸೊ ಈ ರೀತಿಯಾಗಿ ನಮ್ಮ ವಿಜ್ಞಾನಿಗಳು ಕೂಡ ಏನ್ ಮಾಡ್ತಾ ಇದ್ದಾರೆ, ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಆಧ್ಯಾತ್ಮಿಕವಾಗಿ ನಾವು ಹೇಗೆ ಇದನ್ನು ಮಾಡಬೇಕು ಅನ್ನೋದು ಅವ್ರಿಗೆ ಜ್ಞಾನ ಮಾರ್ಗದರ್ಶನ ಇಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ, ಅಕ್ಕಪಕ್ಕದ ದೇಶಗಳನ್ನು ನಾಶ ಮಾಡಲು ಅನೇಕ ಮಾರಕಾಸ್ತ್ರಗಳನ್ನು ಕಂಡುಹಿಡಿಯೋದ್ರಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಬೇರೆ ಕೆಲಸ ಇಲ್ವಲ್ಲ. ಸೊ ಆ ಕೆಲಸ ಕೊಡಿದ್ರೆ ಈ ಕೆಲಸ ಮಾಡ್ತಾರೆ ಅವರು. ನಾನು ನಿಂತಿಂದ್ ಬಿಡ್ತೀನಿ ಅನ್ನೋ ತರ, ಇವರು ಒಂಥರ ಭೂತಗಳಂತಾರೆ. ಸೊ ನಂತರ ಇದು ಒಂದು ರಾಷ್ಟ್ರೀಯತೆಯ ಒಂದು ಭ್ರಮೆ ಬೇರೆ ಒಂದು ತಲೆ ಮೇಲೆ ಕೂತ್ಕೊಂಡಿರುತ್ತೆ ಇವರಿಗೆ. ಸೊ ಯಾಕೆ ಬರುತ್ತೆ ಅಂದ್ರೆ ಅಜ್ಞಾನದ ಸಂಸ್ಕೃತಿ. ಇದು ಸಣ್ಣ ಭೂಮಿಯನ್ನು ಕೇವಲ ಇದು ಅನಂತ ಬ್ರಹ್ಮಾಂಡಗಳು ಭಗವಂತ ಒಂದು ರಚನೆ ಮಾಡಿದ್ದಾನೆ. ಅನಂತ ಕೋಟಿ ಬ್ರಹ್ಮಾಂಡಗಳಿದಾವೆ. ಆ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಕೋಟಿಗಟ್ಟಲೆ ಒಂದು ಈ ಗ್ರಹಗಳಿದ್ದಾವೆ. ಅಂದ್ರೆ ಕೋಟಿಗಟ್ಟಲೆ ಭೂಮಿಗಳಿದ್ದಾವೆ ಕೂಡ. ಆ ಭೂಮಿಗಳಲ್ಲಿ ಅನಂತ ಆಕಾಶದಲ್ಲಿ ತೇಲ್ತಾ ಇದಾವೆ ಎಲ್ಲ ಗ್ರಹಗಳು ಕೋಟಿಗಳ ಗಟ್ಟಲೆ ಗೋಸ್ಕರ. ಸರ್ ಭಗವಂತನ ಲೆಕ್ಕಕ್ಕೆ ಇದು ಕೇವಲ ಒಂದು ಧೂಳಿನ ಕಣ ಅಷ್ಟೇ. ನಮ್ಮ ಭೂಮಿ ಈ ಅನಂತ ಆಕಾಶದಲ್ಲಿ ತೇಲ್ತಾ ಇರೋ ಕೇವಲ ಒಂದು ಧೂಳಿನ ಕಣಕ್ಕೆ ಈಕ್ವಲೆಂಟ್ ಅಷ್ಟೇ. ಆದ್ರೆ ಆ ಧೂಳಿನ ಕಣವನ್ನು ಕೂಡ ಗೆರೆ ಎಳಿತಾ ಇದ್ದಾರೆ ಈ ರಾಷ್ಟ್ರಾಧ್ಯಕ್ಷರು, ಇವುಗಳೆಲ್ಲ ಮಾಡ್ತಾ ಇದ್ದಾರೆ. ಸೈನ್ಯಗಳು ಅಲ್ಲೊಂದು ಗೆರೆ ಎಳೆದು, ಇದು ನಮ್ಮ ಬಾರ್ಡರು, ಇದು ನಿಮ್ಮ ಗಡಿ, ಅದು ನಿಮ್ಮ ಗಡಿ, ಈ ನದಿ ನಮಗೆ ಬೇಕು, ನಮ್ಮ ನದಿ, ಅದು ನಿಮ್ಮ ನದಿ. ಸೊ ಈ ನದಿಯಲ್ಲಿ ನಿಮ್ಗೆ ಎಷ್ಟು ನೀರು ಕೊಡ್ತೀವಿ, ಈ ರೀತಿಯ ಗಲಾಟೆಗಳು. ಸೊ ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾರೆ ಅಲ್ಲ, ಕೇವಲ ಇಂದ್ರಿಯ ಸುಖಕ್ಕಾಗಿ ಹೋರಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಪ್ರತಿಯೊಂದು ರಾಷ್ಟ್ರ ಕೂಡ ಇನ್ನೊಂದು ರಾಷ್ಟ್ರಕ್ಕೆ ಒಂದು ಆತಂಕದ ಮೂಲವಾಗಿ ಕೂತಿದೆ. ನಮ್ಮ ಸುತ್ತಮುತ್ತಲೇ ನೋಡ್ಬೋದು, ನಮ್ಮ ರಾಷ್ಟ್ರದ ಸುತ್ತಮುತ್ತ ನಮ್ಮ ರಾಷ್ಟ್ರದಿಂದ ಅವರು ಆತಂಕ ಇದೆ ಅಂದ್ಕೋತಾರೆ, ಆದ್ರೆ ನಾವು ಏನ್ ಅನ್ಕೋತಿದ್ವಿ, ಅವರಿಂದಾಗಿ ನಮಗೆ ಆತಂಕ ಅಂದ್ಕೋತೀವಿ. ಸೊ ಈ ರೀತಿಯಾಗಿ ಒಂದು ರಾಷ್ಟ್ರೀಯತೆಯ ಒಂದು ಭ್ರಮೆಯನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಸೊ ಅವಿದ್ಯೆಯಿಂದ ಇವೆಲ್ಲ ವಿನಾಶಕಾರಿ ಪರಿಣಾಮಗಳು ಆಗುತ್ತೆ.
ಸೊ ನಂತರ ಶ್ರೀಲ ಪ್ರಭುಪಾದರು ಮುಂದುವರಿಸ್ಕೊಂಡು ಹೋಗಿ ಈ ಶ್ಲೋಕದ ಒಂದು ಇದನ್ನು ಕೊಡ್ತಾರೆ. ಜ್ಞಾನವನ್ನು ಇದನ್ನು ಹೇಗೆ ಪರಿಹರಿಸೋದು, ಜ್ಞಾನದ ಮೂಲಕವಾಗಿ ಇದನ್ನು ಪರಿಹರಿಸೋದು. ಜ್ಞಾನ ಅಂದ್ರೆ ಏನು? ನೈಜವಾದ ಜ್ಞಾನವನ್ನು ಪಡಿಬೇಕು. ನೈಜವಾದ ಜ್ಞಾನ ಯಾರಿಂದ ಬರುತ್ತೆ? ನಮಗೆ ಧೀರರಿಂದ ಬರುತ್ತೆ. ಧೀರ ಅಂದ್ರೆ ಯಾರು? ಭಗವಂತ ಹೇಳ್ತಾನೆ, ಅರ್ಜುನ ನೀನು ಧೀರನಾಗಿ ಮಾತಾಡ್ತಾ ಇದೀಯ, ಆದ್ರೆ ನೀನು ಧೀರನಾಗಿ ಇದೀಯಾ, ಆದ್ರೆ ಮಾತಾಡ್ತಾ ಇರೋದೆಲ್ಲ ಅಧೀರನಾಗಿ ಮಾತಾಡ್ತಾ ಇದೀಯ ನೀನು. ಅಂದ್ರೆ ಧೀರ ಅಂದ್ರೆ ಯಾರು? ಒಂದು ರೀತಿಯ ಆರ್ಯರು ಅಂತ ಲೆಕ್ಕ. ಅಂದ್ರೆ ಅವರಿಗೆ ಸಮಸ್ತವೂ ತಿಳಿದಿರುತ್ತೆ, ಅವ್ರಿಗೆ ನಿಜವಾದ ಜ್ಞಾನ ಗೊತ್ತಿರುತ್ತೆ ಅವರಿಗೆ. ಸೊ ಅವರು ಧೀರರು. ಧೀರ ಅಂದ್ರೆ ಭೌತಿಕ ಭ್ರಮೆಯಿಂದ ವಿಚಲಿತ ಆಗದೆ ಇರುವವರು ಧೀರರು. ಅಂತವರು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿ ಸಾಕ್ಷಾತ್ಕಾರಗೊಂಡಿರ್ತಾರೆ. ಅವರು ಶುದ್ಧ ಭಕ್ತರಾಗಿರ್ತಾರೆ. ಅವರು ಏನನ್ನೂ ಹಂಬಲಿಸುವುದಿಲ್ಲ ಅಥವಾ ಯಾವುದಕ್ಕೂ ಶೋಕಿಸುವುದೂ ಇಲ್ಲ. ಏನಾದ್ರೂ ಕೆಟ್ಟದಾದ್ರೂ ಅವರು ಶೋಕ ಮಾಡೋದು ಇಲ್ಲ. ಇದು ಎಲ್ಲವೂ ಕೃಷ್ಣನಿಂದ ಆಗ್ತಾ ಇದೆ ಅಂತ ಅವರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಸೊ ಅದರಿಂದ ಅವರು ಭೌತಿಕ ದೇಹ ಮತ್ತು ಮನಸ್ಸು ಕೇವಲ ಪರಕೀಯ ಅಂಶಗಳು ಎನ್ನುವುದು ಅವರಿಗೆ ಗೊತ್ತಿರುತ್ತೆ. ಆತ್ಮ ಬೇರೆ, ಭೌತಿಕ ದೇಹ ಬೇರೆ, ಮನಸ್ಸು ಬೇರೆ, ಅದು ಅವರು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ಅದರಿಂದ ಅವರು ಏನಕ್ಕೂ ಹಂಬಲಿಸುವುದೂ ಇಲ್ಲ, ಯಾವುದಕ್ಕೂ ಶೋಕ ಕೂಡ ಮಾಡುವುದಿಲ್ಲ. ಮತ್ತು ಜ್ಞಾನವನ್ನು ಪಡ್ಕೊಳ್ಳುವುದು ಹೇಗೆ? ಜ್ಞಾನವು ಜೀವಾತ್ಮ ಅದಕ್ಕೆ ಎಲ್ಲಕ್ಕಿಂತ ಮುಂಚೆ ನಾವು ಏನ್ ತಿಳ್ಕೊಬೇಕು ಅಂದ್ರೆ, ಜೀವಾತ್ಮವು ದಿವ್ಯವಾದ ಜೀವಂತ ಅಂಶ. ಇದು ಭೌತಿಕ ಜಗತ್ತು ಸತ್ತಿರುವಂತದ್ದು ಅಂಶ ಇದೆ. ಆದ್ರೆ ಜೀವಾತ್ಮ ಏನಿದೆ, ಇದು ದಿವ್ಯವಾದ ಅಂಶ. ಸೊ ಈ ಭೌತಿಕ ದೇಹ ಏನಿದೆ, ಇದು ಸತ್ತಿದೆ. ಈ ಜೀವ ಹೊರಡೆ ಬಂದ್ಬಿಡ್ತು ಅಂದ್ರೆ ಭೌತಿಕ ದೇಹದ ಕತೆ ಮುಗೀತು. ಈ ಸತ್ತ ದೇಹವನ್ನು ಅಥವಾ ಈ ಸತ್ತ ಜಗತ್ತನ್ನು ಚಲಾಯಿಸುತ್ತಿರುವುದು ಯಾರು? ಜೀವಂತವಾದ ಆತ್ಮಗಳು. ಈ ಆತ್ಮ ಇಲ್ಲ ಅಂದ್ರೆ ದೇಹ ಮುಗೀತು. ನಮ್ಗೆಲ್ಲ ಗೊತ್ತಿದೆ, ಆತ್ಮ ಹೊರಡೆ ಬಂತು ಅಂದ್ರೆ ದೇಹದ ಕತೆ ಮುಗೀತು. ಆಮೇಲೆ ಒಂದು 4-5 ಗಂಟೆ ಒಳಗಡೆ ಆ ದೇಹ ಸುಟ್ಟಾಕ್ತಾರೆ. ಅಷ್ಟಕ್ಕೆ ಆ ದೇಹಕ್ಕೆ ವ್ಯಾಲ್ಯೂ ಇರೋದು. ಸೊ ಅದರಿಂದ ತೀರರು ಮತ್ತು ಶ್ರೇಷ್ಠ ಅಧಿಕಾರಿಗಳಿಂದ ಅಂತವರಿಂದ ನಿಯಂತ್ರಕ ತತ್ವಗಳನ್ನು ಈ ತತ್ವವನ್ನು ನಾವು ತಿಳ್ಕೊಬೇಕು. ಏನು ಜ್ಞಾನವನ್ನು, ನೈಜವಾದ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು. ನಂತರ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದರಿಂದ ನಮಗೆ ಸುಲಭವಾಗಿ ಈ ತತ್ವಗಳನ್ನು ಅರ್ಥಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಜ್ಞಾನ ನಮಗೆ ಗುರು ಶಿಷ್ಯ ಪರಂಪರೆಯಿಂದ ಸುಲಭವಾಗಿ ಸಿಗುತ್ತೆ. ಸೊ ಆದ್ರೆ ಈ ಆಧುನಿಕ ರಾಜಕಾರಣಿಗಳು ಏನ್ ಮಾಡ್ತಾರೆ, ಇವರು ಸ್ವಯಂ ಘೋಷಿತ ನಾಯಕರಾದ ಧೀರರು. ಇವರು ನಾವೇ ಧೀರರು ಅಂತಾರೆ. ಇವರು ಸ್ವಯಂ ಘೋಷಿತ ನಾಯಕರು. ಇವರು ತಮ್ಮದೇ ಆದ, ಏನಕ್ಕೆ ಅವರು ಆತರ ಮಾಡ್ತಾರೆ? ಅಷ್ಟು ತಮ್ಮ ಜೋಬ್ ತುಂಬಿಕೊಳ್ಳಿಕ್ಕೆ ಅಷ್ಟೇ ಮಾಡ್ತಾ ಇರೋದು ಅವರು. ಅಂತವರಿಗೆ ಜನಸಾಮಾನ್ಯರಿಗೆ ಯಾವ ಪ್ರಯೋಜನವೂ ಇಲ್ಲ, ಯಾವ ಮಾರ್ಗದರ್ಶನವೂ ಸಿಗುವುದಿಲ್ಲ. ಸೊ ನಿಜವಾದ ವಿದ್ಯೆ ಕಲಿಬೇಕು ಅಂದ್ರೆ ಅರ್ಜುನ ಹೇಗೆ ಕೃಷ್ಣನಿಗೆ ಶರಣಾದ, ಅದೇ ರೀತಿ ನಾವು ಕೂಡ ಸದ್ಗುರುವಿನ ಆಶ್ರಯದಲ್ಲಿ ನಾವು ಆಚಾರ್ಯರಿಂದ ವಿನೀತವಾಗಿ ಆಲಿಸಬೇಕು. ನಂತರ ಅದರ ಮೂಲಕ ಮಾತ್ರ ನಾವು ಕೂಡ ಧೀರರಾಗಲಿಕ್ಕೆ ಸಾಧ್ಯ. ಉಳಿದ ಎಲ್ಲಾ ಶಿಕ್ಷಣ ವಿಧಾನಗಳು ಕೇವಲ ಅಜ್ಞಾನ ಮತ್ತು ಅಂಧಕಾರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಅಂತ. ಇದು 10ನೇ ಶ್ಲೋಕದ ಸಾರಾಂಶ. ಯಾರಿಗಾರು ಏನಾದ್ರು ಹೇಳ್ತೀರಾ? ಮಿಸ್ ಆಗಿದೆಯಾ ಏನಾದ್ರು? ಹರೇ ಕೃಷ್ಣ. ಯಾರು ಏನು ಇಲ್ಲ ಅಂದ್ರೆ 11ನೇ ಶ್ಲೋಕ ಹೋಗೋಣ. ಹೋಗೋಣ ಪ್ರಭುಜಿ. 10ನೇ ಶ್ಲೋಕ ಆಯ್ತಲ್ವಾ? 11ನೇ ಶ್ಲೋಕವನ್ನು ಕಂಪ್ಲೀಟ್ ಮಾಡಕ್ ಆಗುದಿಲ್ಲ ಅಂತ ಇವತ್ತು. ಓದ್ಬಿಟ್ಟು ಬಿಡೋಣ, ಮುಂದಿನ ವಾರ ಮುಂದುವರ್ಸ್ಕೊಂಡು ಹೋಗೋಣ. ಕಾಣಿಸ್ತಾ ಇದೆಯಾ ಶೇರಿಂಗ್? 11ನೇ ಶ್ಲೋಕ ಕಾಣಿಸ್ತದೆ ಪ್ರಭುಜಿ. ಕಾಣಿಸ್ತಿಲ್ಲ? ಸೊ ನಾನು ಓದ್ತೇನೆ. ಓದ್ಲಿಕ್ಕೆ ಮನಸ್ಸಿದ್ದವ್ರು ಹ್ಯಾಂಡ್ ರೈಸ್ ಮಾಡಿ. ವಿದ್ಯಾಂ ಚ ಅವಿದ್ಯಾಂ ಚ ಏತತ್ ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ. ಈಗ ರಿಪೀಟ್ ಮಾಡೋಣ. ವಿದ್ಯಾಂ ಚ ಅವಿದ್ಯಾಂ ಚ ವಿದ್ಯಾಂ ಚ ಅವಿದ್ಯಾಂ ಚ ವಿದ್ಯಾಂ ಚ ಅವಿದ್ಯಾಂ ಚ ವಿದ್ಯಾಂ ಚ ಅವಿದ್ಯಾಂ ಚ ಏತತ್ ವೇದ ಉಭಯಂ ಸಹ ಏತದ್ ವೇದೋ ಉಭಯಂ ಸಹ ಏತತ್ ವೇದ ಉಭಯಂ ಸಹ
ಏತದ್ವೇದ ವಿದ್ಯಾಂ ಚ ಅವಿದ್ಯಾಂ ಚ ಏತತ್ ವೇದ ಉಭಯಂ ಸಹ. ವಿದ್ಯಾಂ ಚ ಅವಿದ್ಯಾಂ ಚ ವಿದ್ಯಾಂ ಚ ಅವಿದ್ಯಾಂ ಚ ಏತತ್ ವೇದ ಉಭಯಂ ಸಹ. ವಿದ್ಯಾಂ ಚ ಅವಿದ್ಯಾಂ ಚ ಏತದ್ವೇದೋಭಯಂ ಸಹ. ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ. ವಿದ್ಯೆಯ ಅಮೃತಮಶ್ನುತೆ. ವಿದ್ಯೆಯ ಅಮೃತಮಶ್ನುತೆ. ವಿದ್ಯೆಯ ಅಮೃತಂ ಅಶ್ನುತೆ. ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ. ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಂ ಅಶ್ನುತೆ. ಈಗ ಶಬ್ದಾರ್ಥಗಳು. ವಿದ್ಯಾಂ ವಿದ್ಯೆಯನ್ನು, ವಿದ್ಯಾಂ ವಿದ್ಯೆಯನ್ನು, ಚ ಮತ್ತು ಚ ಮತ್ತು ಅವಿದ್ಯಾಂ ಅವಿದ್ಯೆಯನ್ನು, ಅವಿದ್ಯಾಂ ಅವಿದ್ಯೆಯನ್ನು, ಚ ಮತ್ತು ಚ ಮತ್ತು ಯಾವನು, ಯಾವನು ತತ್ ತತ್ ಆ ವೇದ ಅರಿಯುತ್ತಾನೋ, ವೇದ ಅರಿಯುತ್ತಾನೋ, ಉಭಯಂ ಎರಡನ್ನು, ಉಭಯಂ ಎರಡನ್ನು ಸಹ ಒಟ್ಟಿಗೆ, ಸಹ ಒಟ್ಟಿಗೆ, ಅವಿದ್ಯೆಯ ಅವಿದ್ಯೆಯಿಂದ, ಅವಿದ್ಯೆಯ ಅವಿದ್ಯೆಯಿಂದ ಮೃತ್ಯುಂ ಮತ್ತೆ ಮತ್ತೆ ಆಗುವ ಮೃತ್ಯುವನ್ನು, ಮತ್ತೆ ಮತ್ತೆ ಆಗುವ ಮೃತ್ಯುವನ್ನು ತೀರ್ತ್ವ ದಾಟಿ, ದಾಟಿ, ವಿದ್ಯೆಯ ಮೂಲಕ, ವಿದ್ಯೆಯ ಮೂಲಕ ಅಮೃತಂ ಮರಣರಹಿತತೆಯನ್ನು, ಅಮೃತಂ ಮರಣರಹಿತತೆಯನ್ನು ಅಶ್ನುತೆ ಪಡೆಯುತ್ತಾನೆ. ಪಡೆಯುತ್ತಾನೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾವನು ಅವಿದ್ಯೆ ಹಾಗೂ ದಿವ್ಯ ಜ್ಞಾನಗಳನ್ನು ಒಟ್ಟಿಗೆ ಅರಿಯುತ್ತಾನೋ ಅವನು ಮತ್ತೆ ಮತ್ತೆ ಜನನ ಮರಣಗಳಾಗುವುದನ್ನು ಮೀರಿ ಪೂರ್ಣ ಅಮೃತತ್ವವನ್ನು ಅನುಭವಿಸುತ್ತಾನೆ. ರಿಪೀಟ್ ಮಾಡೋಣ. ಯಾವನು ಅವಿದ್ಯೆ ಹಾಗೂ ದಿವ್ಯ ಜ್ಞಾನಗಳನ್ನು ಅವಿದ್ಯೆ ಹಾಗೂ ದಿವ್ಯ ಜ್ಞಾನಗಳನ್ನು ಒಟ್ಟಿಗೆ ಅರಿಯುತ್ತಾನೋ ಅವನು ಮತ್ತೆ ಮತ್ತೆ ಜನನ ಮರಣಗಳಾಗುವುದನ್ನು ಮೀರಿ ಅಪೂರ್ಣ ಅಮೃತತ್ವವನ್ನು ಅನುಭವಿಸುತ್ತಾನೆ. ಕೃಷ್ಣ. ಭಾವಾರ್ಥ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಗೀತಾ ಮಾತಾಜಿ ಓದಿ ಮಾತಾಜಿ. ಗೀತಾ ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ ಓದ್ತೀರಾ? ಲಕ್ಷ್ಮೀ ದೇವಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭು, ಓದ್ತೀನಿ. ಓದಿ ಮಾತಾಜಿ. ಭೌತ ಜಗತ್ತು ಸೃಷ್ಟಿಯಾದಾಗಿನಿಂದ ಪ್ರತಿಯೊಬ್ಬರು ನಿತ್ಯ ಜೀವನವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಪ್ರಕೃತಿ ನಿಯಮ ಎಷ್ಟು ಕ್ರೂರವಾಗಿದೆ ಎಂದರೆ ಮೃತ್ಯುವಿನ ಪಾಶದಿಂದ ಬಿಡಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಯಾರೂ ಸಾಯಲು ಇಷ್ಟಪಡುವುದಿಲ್ಲವೆಂಬುದು ಸತ್ಯವಾದ ಮಾತು. ಯಾರು ವೃದ್ಧರಾಗಲು ಅಥವಾ ಕಾಯಿಲೆ ಬೀಳಲು ಇಷ್ಟಪಡುವುದಿಲ್ಲ. ಆದರೆ ಪ್ರಕೃತಿ ನಿಯಮವು ಯಾರಿಗೂ ಸಾವು, ಮುಪ್ಪು ಅಥವಾ ಕಾಯಿಲೆಯಿಂದ ಮುಕ್ತಿಯನ್ನು ಕೊಡುವುದಿಲ್ಲ. ಭೌತ ಜ್ಞಾನದ ಪ್ರಗತಿಯಿಂದಲೂ ಈ ಸಮಸ್ಯೆಯನ್ನು ಪರಿಹರಿಸಲು ಆಗಿಲ್ಲ. ಭೌತ ವಿಜ್ಞಾನವು ಸಾವನ್ನು ತ್ವರಿತಗೊಳಿಸಲು ಪರಮಾಣು ಬಾಂಬನ್ನು ಕಂಡುಹಿಡಿಯಬಹುದು. ಆದರೆ ಅದು ರೋಗ, ಮುಪ್ಪು ಮತ್ತು ಸಾವುಗಳ ಕ್ರೂರ ಮುಷ್ಟಿಯಿಂದ ರಕ್ಷಣೆ ಒದಗಿಸಲಾರದು. ಪ್ರಭುಜಿ, ಲೌಕಿಕವಾಗಿ ಮುಂದುವರಿದ ಹಿರಣ್ಯಕಶಿಪುವಿನ ಕಾರ್ಯಚಟುವಟಿಕೆಗಳ ಬಗ್ಗೆ ನಾವು ಪುರಾಣಗಳಿಂದ ತಿಳಿದಿದ್ದೇವೆ. ಪ್ರಾಪಂಚಿಕ ಅರ್ಜನೆಯಿಂದ
ಅರ್ಜನೆಯಿಂದ ಮತ್ತು ಅಜ್ಞಾನದ ಬಲದಿಂದ ಮೃತ್ಯುವನ್ನು ಗೆಲ್ಲಬಯಸಿ ಅವನು ಒಂದು ಬಗೆಯ ಧ್ಯಾನದಲ್ಲಿ ತೊಡಗಿದನು. ಆ ಧ್ಯಾನ ಎಷ್ಟು ತೀವ್ರ ಸ್ವರೂಪದಾಗಿತ್ತೆಂದರೆ ಸಮಸ್ತ ಲೋಕಗಳಲ್ಲಿರುವವರು ಅವನ ನಿಗೂಢ ಶಕ್ತಿಯಿಂದ ತೊಂದರೆಗೀಡಾದರು. ಜಗತ್ತಿನ ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಧರೆಗಿಳಿದು ಬರುವಂತೆ ಮಾಡಿದನು. ಆಗ ಅವನು ಬ್ರಹ್ಮನನ್ನು ಅಮರನಾಗುವ ವರ ಕೇಳಿದನು. ಸಕಲ ಲೋಕಗಳನ್ನು ಆಳುವ ತಾನೇ ಅಮರನಲ್ಲವಾದ್ದರಿಂದ ಅವನಿಗೆ ಅಮರತ್ವ ವರ ಕೊಡಲು ಸಾಧ್ಯವಿಲ್ಲವೆಂದು ಬ್ರಹ್ಮನು ಹೇಳಿದನು. ಭಗವದ್ಗೀತೆಯಲ್ಲಿ 8.17 ಹೇಳಿರುವಂತೆ ಬ್ರಹ್ಮನು ದೀರ್ಘಕಾಲ ಬದುಕುತ್ತಾನೆ ಅಂದ ಮಾತ್ರಕ್ಕೆ ಅವನು ಅಮರನೆಂದು ಅರ್ಥವಲ್ಲ. ಶ್ಲೋಕ 17 ಸಹಸ್ರಯುಗ ಪರ್ಯಂತಂ ಅಪರ್ಯಾದ್ ಬ್ರಹ್ಮಣೋ ವಿದುಹೋ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರ ते अहोरात्राविदो जनाः ಅಹೋರಾತ್ರವಿದೋ ಜನಾಃ. ಅನುವಾದ: ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನು ಒಂದು ದಿನ, ಅವನ ರಾತ್ರಿಗಳೂ ಇಷ್ಟೇ ಅವಧಿ. ವಿದ್ಯಾ ಚ ವಿದ್ಯಾಂ ಚ ಯಸ್ತದ್ವೇದೋಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯಾಯಾಮೃತಮಶ್ನುತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ. ಧನ್ಯವಾದ. ಹರೇ ಧನ್ಯವಾದ. ಕಾಂತಾಮಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಹಿರಣ್ಯ ಎಂದರೆ ಚಿನ್ನ, ಕಶಿಪು ಎಂದರೆ ಹಾಸಿಗೆ. ಈತನು ಇವೆರಡು ವಿಷಯಗಳಲ್ಲಿ ಅಂದರೆ ಹಣ ಮತ್ತು ಹೆಂಗಸರಲ್ಲಿ ಆಸಕ್ತನಾಗಿದ್ದನು. ಅವನು ಅಮರನಾಗಿ ಉಳಿದು ಇವೆರಡರ ಆನಂದವನ್ನು ಅನುಭವಿಸ ಬಯಸುವನು. ಅಮರನಾಗುವ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಲು ಬ್ರಹ್ಮನ ಬಳಿ ಪರೋಕ್ಷವಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದನು. ಅಮರತ್ವದ ವರ ಕೊಡಲು ಸಾಧ್ಯವಿಲ್ಲವೆಂದು ಬ್ರಹ್ಮನು ಹೇಳಿದ್ದರಿಂದ ತನಗೆ ಯಾವುದೇ ಮನುಷ್ಯನಿಂದಾಗಲಿ ಪ್ರಾಣಿಯಿಂದಾಗಲಿ ದೇವರಿಂದಾಗಲಿ 84 ಲಕ್ಷ ಜೀವರ ಜಾತಿಗಳಲ್ಲಿ ಯಾವುದರಿಂದಾಗಲಿ ನಾವು ಸಾವು ಬರದಂತೆ ವರ ಕೊಡಬೇಕೆಂದು ಹಿರಣ್ಯಕಶಿಪು ಕೇಳಿಕೊಳ್ಳುತ್ತಾನೆ. ಭೂಮಿಯ ಮೇಲಾಗಲಿ ಆಕಾಶದಲ್ಲಾಗಲಿ ನೀರಿನಲ್ಲಾಗಲಿ ಯಾವುದೇ ಆಯುಧದಿಂದಾಗಲಿ ತನಗೆ ಸಾವು ಬರಬಾರದೆಂದು ಅವನು ಕೇಳಿಕೊಳ್ಳುತ್ತಾನೆ. ಹೀಗೆ ಹಿರಣ್ಯಕಶಿಪುವಿಗೆ ಇಂಥ ಭರವಸೆಗಳಿಂದ ತಾನು ಮೃತ್ಯುವಿನಿಂದ ತಪ್ಪಿಸಿಕೊಳ್ಳಬಹುದೆಂಬ ಮೂರ್ಖತನವಿತ್ತು. ಆದರೆ ಕೊನೆಗೆ ಬ್ರಹ್ಮನು ಅವನಿಗೆ ಈ ವರಗಳನ್ನೆಲ್ಲ ಕೊಟ್ಟರು. ಅವನು ನೃಸಿಂಹನ ರೂಪದಲ್ಲಿ, ಅಂದರೆ ಅರ್ಧ ಸಿಂಹ ಅರ್ಧ ಮನುಷ್ಯನ ಆಕಾರದ ರೂಪದಲ್ಲಿ ಭಗವಂತನಿಂದ ಕೊಲ್ಲಲ್ಪಟ್ಟನು. ಅವನನ್ನು ಕೊಲ್ಲಲು ಯಾವ ಆಯುಧವನ್ನು ಬಳಸಲಿಲ್ಲ, ಏಕೆಂದರೆ ಭಗವಂತನು ಅವನನ್ನು ಉಗುರುಗಳಿಂದ ಬಗೆದು ಕೊಂದು ಹಾಕಿದನು. ಅವನನ್ನು ಭೂಮಿಯ ಮೇಲಾಗಲಿ ಆಕಾಶದಲ್ಲಾಗಲಿ ನೀರಿನಲ್ಲಾಗಲಿ ಕೊಲ್ಲಲಿಲ್ಲ. ಅವನ ಕಲ್ಪನೆಗೆ ಮೀರಿದ ಅದ್ಭುತ ಜೀವಿಯ ತೊಡೆಯ ಮೇಲೆ ಕೊಲ್ಲಲ್ಪಟ್ಟನು. ವಿಷಯ ಇಷ್ಟೇ. ಭೋಗವಾದಿಗಳಲ್ಲೆಲ್ಲ ಮಹಾಶಕ್ತಿಶಾಲಿಯಾದ ಹಿರಣ್ಯಕಶಿಪುವೇ ತನ್ನ ನಾನಾ ಕೂಟಗಳಿಂದ ಅಮರನಾಗಲು ಸಾಧ್ಯವಾಗಲಿಲ್ಲ. ಕ್ಷಣಕ್ಕೂ ತಮ್ಮ ಯೋಚನೆಗಳಲ್ಲೆಲ್ಲ ತಲೆಕೆಳಗಾಗುತ್ತಿರುವ ಇಂದಿನ ಪುಟಾಣಿ ಹಿರಣ್ಯಕಶಿಪುಗಳಿಂದ ಏನು ಮಾಡಲು ಸಾಧ್ಯ? ವಿದ್ಯಾ ಚ ಅವಿದ್ಯಾ ಚ ಯಸ್ತದ್ವೇದೋಭಯಂ ಸಹ ಅವಿದ್ಯಾ ಮೃತ್ಯುಂ ತೀರ್ತ್ವಾ ವಿದ್ಯಾ ಅಮೃತಮಶ್ನುತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಧನ್ಯವಾದಗಳು. ಲಲಿತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ. ಭಗವದ್ಧಾಮಕ್ಕೆ ಅಲ್ಲಿಂದನ ಇಲ್ಲ, ಸಾವನ್ನು ಗೆಲ್ಲುವಂತಹ ಸಾವನ್ನು ಗೆಲ್ಲುವಂತ ಏಕಮುಖವಾದ ಮಾಡಬಾರದೆಂದು ಈಶೋಪನಿಷತ್ ಹೇಳುತ್ತದೆ. ಪ್ರತಿಯೊಬ್ಬರು ಬದುಕಲು ತುಂಬಾ ಕಷ್ಟಪಡುತ್ತಿದ್ದಾರೆ. ಆದರೆ ಪ್ರಕೃತಿ ನಿಯಮ ಎಷ್ಟು ಕ್ರೂರವಾಗಿದೆ ಎಂದರೆ ಅದು ಯಾರನ್ನೂ ಬಿಡುವುದಿಲ್ಲ. ಶಾಶ್ವತವಾದ ಜೀವನವನ್ನು ಪಡೆಯಬೇಕಾದರೆ ಭಗವದ್ಧಾಮಕ್ಕೆ ಹೋಗಲು ಸಿದ್ಧವಾಗಿರಬೇಕು. ಭಗವದ್ಧಾಮಕ್ಕೆ ಮರಳುವುದೇ ಬೇರೆ ವಿದ್ಯೆ. ಅದನ್ನು ಉಪನಿಷತ್ತುಗಳು, ವೇದಾಂತ ಸೂತ್ರ, ಭಗವದ್ಗೀತೆ, ಶ್ರೀಮದ್ ಭಾಗವತ ಮೊದಲಾದವುಗಳಿಂದ ಕಲಿಯಬೇಕು. ಈ ಜೀವನದಲ್ಲಿ ಸಂತೋಷದಿಂದಿರಲು ಮತ್ತು ಈ ಭೌತ ದೇಹವನ್ನು ತ್ಯಾಗ ಮಾಡಿದ ಅನಂತರ ಶಾಶ್ವತವಾದ ಆನಂದಮಯ ಜೀವನ ಪಡೆಯಲು ಈ ಪವಿತ್ರ ಗ್ರಂಥಗಳನ್ನು ಆಶ್ರಯಿಸಿ ದಿವ್ಯ ಜ್ಞಾನವನ್ನು ಸಂಪಾದಿಸಬೇಕು. ಬದ್ಧ ಜೀವಿಯು ದೇವರೊಂದಿಗೆ
ತನ್ನ ನಿತ್ಯ ಸಂಬಂಧವಿದೆ ಎಂಬುದನ್ನು ಮರೆತಿದ್ದಾನೆ ಮತ್ತು ತನ್ನ ಜನ್ಮಸ್ಥಳವೇ ಸರ್ವಸ್ವ ಎಂದು ಒಪ್ಪಿಕೊಂಡಿದ್ದಾನೆ. ಭಗವಂತನು ವಿಸ್ಮೃತಿಶೀಲ ಮಾನವನಿಗೆ ಅವನ ಧಾಮ ಮನೆ ಈ ಭೌತ ಜಗತ್ತಿನಲ್ಲಿಲ್ಲ ಎಂಬುದನ್ನು ತಿಳಿಸಲು ಮೇಲೆ ಹೇಳಿದ ಧರ್ಮ ಗ್ರಂಥಗಳನ್ನು ಭಾರತದಲ್ಲಿ, ಬೇರೆ ಧರ್ಮ ಗ್ರಂಥಗಳನ್ನು ಇತರ ದೇಶಗಳಲ್ಲಿ ನೀಡಿದ್ದಾನೆ. ಜೀವಿಯು ಆಧ್ಯಾತ್ಮಿಕ ಸ್ವರೂಪಿ. ಅವನು ತನ್ನ ಆಧ್ಯಾತ್ಮಿಕ ಧಾಮಕ್ಕೆ ಮರಳುವುದರಿಂದ ಮಾತ್ರ ತೃಪ್ತನಾಗುವನು. ಭಗವದ್ಧಾಮಕ್ಕೆ ಮರಳುವ ಈ ಸಂದೇಶವನ್ನು ಪ್ರಸಾರ ಮಾಡಲು ದೇವೋತ್ತಮ ಪರಮ ಪುರುಷನು ತನ್ನ ನೈಜ ಸೇವಕರನ್ನು ತನ್ನ ಸಾಮ್ರಾಜ್ಯದಿಂದ ಕಳುಹಿಸುವನು. ಕೆಲವು ವೇಳೆ ಭಗವಂತನು ಈ ಕೆಲಸ ಮಾಡಲು ತಾನೇ ಅವತರಿಸುವನು. ಎಲ್ಲ ಜೀವಿಗಳು ಅವನ ಪ್ರೀತಿಯ ಪುತ್ರರೇ ಆದ್ದರಿಂದ ಅವನ ವಿಭಿನ್ನಾಂಶವೇ ಆದ್ದರಿಂದ ಈ ಐಹಿಕ ಪರಿಸ್ಥಿತಿಯಲ್ಲಿ ನಾವು ಸತತವಾಗಿ ಅನುಭವಿಸುತ್ತಿರುವ ಕಷ್ಟಗಳನ್ನು ನೋಡಿ ಭಗವಂತನು ನಮಗಿಂತಲೂ ಹೆಚ್ಚು ಮರುಗುತ್ತಾನೆ. ಈ ಐಹಿಕ ಜಗತ್ತಿನ ಕ್ಲೇಶಗಳು ಮೃತ ವಸ್ತುವಿನೊಂದಿಗೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲವೆಂಬುದನ್ನು ಪರೋಕ್ಷವಾಗಿ ಎಚ್ಚರಿಸುತ್ತವೆ. ಬುದ್ಧಿವಂತರಾದ ಜೀವಿಗಳು ಈ ಎಚ್ಚರಿಕೆಗಳನ್ನು ಸಾಮಾನ್ಯವಾಗಿ ಗಮನಿಸಿ ವಿದ್ಯೆಯ ಅಥವಾ ಜ್ಞಾನದ ಸಂಸ್ಕೃತಿಯಲ್ಲಿ ನಡೆಯುತ್ತಾರೆ. ಮಾನವ ಜನ್ಮವು ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರ ಪಡೆಯಲು ಒಳ್ಳೆಯ ಅವಕಾಶ ಒದಗಿಸುತ್ತದೆ ಮತ್ತು ಈ ಅವಕಾಶದ ಸದುಪಯೋಗ ಪಡಿಸಿಕೊಳ್ಳದ ಮಾನವನನ್ನು ನರಾಧಮ, ಮನುಷ್ಯರಲ್ಲೇ ಅತ್ಯಂತ ಕೀಳಾದವನು ಎಂದು ಕರೆಯುತ್ತಾರೆ. ಈ ಅವಿದ್ಯೆಯ ಮಾರ್ಗವು ಜ್ಞಾನವನ್ನು ಸಂಪಾದಿಸುವುದು, ಅಂದರೆ ಇಂದ್ರಿಯ ಸುಖಕ್ಕಾಗಿ ಐಹಿಕ ಪಡೆಯುವ ಮಾರ್ಗ. ಜೀವಿಗೆ ಆಧ್ಯಾತ್ಮಿಕ ಅಸ್ತಿತ್ವವಿರುವುದರಿಂದ ಅವನಿಗೆ ಮತ್ತೆ ಜನನ ಮರಣಗಳನ್ನು, ಹುಟ್ಟಾಗಲಿ ಸಾವಾಗಲಿ ಇಲ್ಲ. ಹುಟ್ಟು ಸಾವುಗಳು ಆತ್ಮದ ಹೊರ ಹೊದಿಕೆಯಾದ ದೇಹಕ್ಕೆ ಅನ್ವಯವಾಗುತ್ತವೆ. ಸಾವನ್ನು ಬಟ್ಟೆ ಕಳಚುವುದಕ್ಕೂ ಹುಟ್ಟನ್ನು ಬಟ್ಟೆ ತೊಡುವುದಕ್ಕೂ ಹೋಲಿಸಲಾಗಿದೆ. ಅವಿದ್ಯೆಯ ಸಂಸ್ಕಾರದಲ್ಲಿ ಮುಳುಗಿರುವ ಮೂರ್ಖ ವ್ಯಕ್ತಿಗಳು ಈ ಕ್ರೂರ ಪ್ರಕ್ರಿಯೆಯನ್ನು ಅರಿಯರು. ಮಾಯಾಶಕ್ತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಅವರು ಮತ್ತೆ ಅದೇ ವಸ್ತುಗಳನ್ನೇ ಅನುಭವಿಸುತ್ತಾರೆ ಮತ್ತು ಪ್ರಕೃತಿ ನಿಯಮಗಳಿಂದ ಯಾವ ಪಾಠವನ್ನು ಕಲಿಯುವುದಿಲ್ಲ. ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯಾಮೃತಂ ಅಶ್ನುತೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಓದಿ. ವಿದ್ಯೆಯ ಅಥವಾ ದಿವ್ಯಜ್ಞಾನದ ಸಂಸ್ಕೃತಿ ಮಾನವನಿಗೆ ಅತ್ಯವಶ್ಯಕ. ರೋಗಗ್ರಸ್ತ ಐಹಿಕ ಪರಿಸ್ಥಿತಿಯಲ್ಲಿ ಇಂದ್ರಿಯ ಸುಖವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಈ ದೈಹಿಕ ಸ್ಥಿತಿಯಲ್ಲಿ ಅನಿರ್ಬಂಧಿತವಾದ ಇಂದ್ರಿಯ ಸುಖ ಅಜ್ಞಾನ ಮತ್ತು ಮರಣಗಳ ಮಾರ್ಗ. ಜೀವಿಗಳು ಆಧ್ಯಾತ್ಮಿಕ ಜ್ಞಾನ ರಹಿತರಲ್ಲ. ಪ್ರತಿಯೊಂದು ಜೀವಿಗೂ ತನ್ನ ಮೂಲಭೂತವಾದ ಆಧ್ಯಾತ್ಮಿಕ ರೂಪದಲ್ಲಿ ಎಲ್ಲ ಜ್ಞಾನವೂ ಇದೆ. ಈಗ ಅದು ದೇಹ ಮತ್ತು ಮನಸ್ಸುಗಳಿಂದ ಆಚ್ಛಾದಿತವಾಗಿ ಭೌತ ರೂಪದ್ದಾಗಿದೆ. ಐಹಿಕ ಬುದ್ಧಿಯ ಚಟುವಟಿಕೆಗಳು ಆಧ್ಯಾತ್ಮಿಕ ಲೀಲೆಗಳ ವಿಕೃತ ಪ್ರತಿಬಿಂಬಗಳು. ಚೇತನಾತ್ಮವು ಅದರ ರೋಗಗ್ರಸ್ತ ಸ್ಥಿತಿಯಲ್ಲಿ ಭೌತಿಕ ಹೊಂದಿಕೆಯಡಿಯಲ್ಲಿ ಐಹಿಕ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿರುತ್ತದೆ. ನಿಜವಾದ ಇಂದ್ರಿಯ ಸುಖ ಲಭ್ಯವಾಗುವುದು ಐಹಿಕವಾದದ ಸುಖ ಕಾಯಿಲೆ ಹೋದಾಗ ಮಾತ್ರ. ಐಹಿಕ ಮಾಲಿನ್ಯವಿಲ್ಲದ ನಮ್ಮ ನೈಜ ಆಧ್ಯಾತ್ಮಿಕ ಸ್ವರೂಪದಲ್ಲಿ ಮಾತ್ರ ಪರಿಶುದ್ಧವಾದ ಇಂದ್ರಿಯ ಸುಖ ಸಾಧ್ಯ. ಮಾನವ ಜನ್ಮದ ವಿಕೃತ ಇಂದ್ರಿಯ ಸುಖ ಸಾಧನೆಯಲ್ಲ. ಐಹಿಕ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಲು ಒಬ್ಬನು ಕಾತರನಾಗಿರಬೇಕು. ಐಹಿಕ ಕಾಯಿಲೆ ಬಿಗಡಾಯಿಸುವುದು ವಿದ್ಯೆಯ ಲಕ್ಷಣವಲ್ಲ, ಅದು ಅವಿದ್ಯೆಯ ಅಜ್ಞಾನದ ಲಕ್ಷಣ. ದೇಹಾರೋಗ್ಯ ಸರಿಹೋದಾಗ ಜ್ವರವು 105 ಡಿಗ್ರಿಯಿಂದ 107 ಡಿಗ್ರಿಗೆ ಏರಬಾರದು. ನಾರ್ಮಲ್ ಸಹಜ ತಾಪವಾದ 98.6ಕ್ಕೆ ಇಳಿಯಬೇಕು. ಪ್ರಭುಜಿ ಅದು ಮಾನವ ಜನ್ಮದ ಗುರಿಯಾಗಿರಬೇಕು. ಐಹಿಕ ನಾಗರಿಕತೆಯ ಆಧುನಿಕ ಪ್ರವೃತ್ತಿಯು
ಐಹಿಕ ಪರಿಸ್ಥಿತಿಯ ಜ್ವರತಾಪವನ್ನು ಹೆಚ್ಚಿಸುವುದೇ ಆಗಿದೆ. ಇದು ಪರಮಾಣು ಶಕ್ತಿಯ ರೂಪದಲ್ಲಿ 107 ಡಿಗ್ರಿಯನ್ನು ತಲುಪಿದೆ. ಈ ಮಧ್ಯೆ ಮೂರ್ಖ ರಾಜಕಾರಣಿಗಳು ಯಾವುದೇ ಕ್ಷಣದಲ್ಲಾದರೂ ಈ ಜಗತ್ತು ನಾಶವಾಗಬಹುದು ಎಂದು ಬೊಬ್ಬೆ ಹಾಕುತ್ತಿದ್ದಾರೆ. ಇದು ಐಹಿಕ ಜ್ಞಾನದ ಪ್ರಗತಿಯ ಫಲ ಮತ್ತು ಅತ್ಯಂತ ಮುಖ್ಯ ಜೀವನ ವಿಧಾನವಾದ ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರವನ್ನು ಮರೆತದ್ದರ ಫಲ. ಸಾವಿಗೆ ನಮ್ಮನ್ನೊಯ್ಯುವ ಈ ಅಪಾಯಕಾರಿ ಮಾರ್ಗವನ್ನು ಅನುಸರಿಸಬಾರದೆಂದು ಇಲ್ಲಿ ಈಶೋಪನಿಷತ್ ಎಚ್ಚರಿಕೆ ನೀಡುತ್ತದೆ. ಬದಲಿಗೆ ಮೃತ್ಯುವಿನ ಕ್ರೂರ ಹಸ್ತಗಳಿಂದ ನಾವು ಬಿಡುಗಡೆ ಹೊಂದಲು ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ಅಂದರೆ ದೇಹಧಾರಣೆಗೆ ಬೇಕಾದ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಬಿಡಬೇಕೆಂದು ಅರ್ಥವಲ್ಲ. ಚಟುವಟಿಕೆಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಒಂದು ಕಾಯಿಲೆಯನ್ನು ವಾಸಿ ಮಾಡುವಾಗ ದೇಹತಾಪವನ್ನು ಪೂರ್ತಿಯಾಗಿ ಇಳಿಸಿಬಿಡುವ ಪ್ರಶ್ನೆಯೇ ಇಲ್ಲವೆಂಬಂತೆ ಇದ್ದುದರಲ್ಲಿ ತೃಪ್ತಿ ಪಡಬೇಕು ಎಂಬುದು ಸರಿಯಾದ ಮಾತು. ಆಧ್ಯಾತ್ಮಿಕ ಜ್ಞಾನ ಸಂಪಾದನೆಗೆ ಈ ದೇಹ ಮತ್ತು ಮನಸ್ಸುಗಳು ಅವಶ್ಯಕ. ಆದ್ದರಿಂದ ನಾವು ಗುರಿ ತಲುಪಬೇಕಾದರೆ ದೇಹ ಮನಸ್ಸುಗಳನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳುವುದು ಅವಶ್ಯಕ. ದೇಹದ ತಾಪವನ್ನು ನಾರ್ಮಲ್ ತಾಪವಾದ 98.6 ಡಿಗ್ರಿಗಳಲ್ಲಿಟ್ಟುಕೊಳ್ಳಬೇಕು. ಭಾರತದ ಮಹರ್ಷಿಗಳು ಸಂತರು ಆಧ್ಯಾತ್ಮಿಕ ಹಾಗೂ ಲೌಕಿಕ ಜ್ಞಾನದ ಸಮತೋಲನದಿಂದ ಇದನ್ನು ಸಾಧಿಸಲು ಪ್ರಯತ್ನಿಸಿದ್ದಾರೆ. ಅವರು ಮಾನವ ಬುದ್ಧಿಯನ್ನು ರೋಗಗ್ರಸ್ತವಾದ ಇಂದ್ರಿಯ ಸುಖಕ್ಕೆ ಬಳಕೆಯಾಗಲಿ ಎಂದೂ ಬಿಟ್ಟಿಲ್ಲ. ಇಂದ್ರಿಯ ಸುಖದತ್ತ ಹೋಲುವ ಮಾನವ ಚಟುವಟಿಕೆಗಳನ್ನು ವೇದಗಳಲ್ಲಿ ಮೋಕ್ಷ ತತ್ವಗಳ ಮೂಲಕ ನಿಯಂತ್ರಿಸಲಾಗಿದೆ. ಈ ಪದ್ಧತಿಯು ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಬಳಸುತ್ತದೆ. ಆದರೆ ಈಗ ಜನರಿಗೆ ಧರ್ಮದಲ್ಲಾಗಲಿ ಮೋಕ್ಷದಲ್ಲಾಗಲಿ ಆಸಕ್ತಿ ಇಲ್ಲ. ಅವರಿಗೆ ಜೀವನದಲ್ಲಿರುವ ಏಕೈಕ ಗುರಿ ಎಂದರೆ ಇಂದ್ರಿಯ ಸುಖ. ಈ ಗುರಿ ಸಾಧನೆಗಾಗಿ ಅವರು ದುಡ್ಡು ಮಾಡುವ ಯೋಜನೆಗಳನ್ನು ಹಾಕುತ್ತಾರೆ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯಾಮೃತಮಶ್ನುತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಹರಿಣಿ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಓದಿ ಮಾತಾಜಿ. ಧರ್ಮವು ಇಂದ್ರಿಯ ಮುಖಣೈ ಇಂದ್ರಿಯ ಸುಖಕ್ಕೆ ಇಂದ್ರಿಯ ಸುಖಕ್ಕೆ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಅಷ್ಟು. ಸ್ವಲ್ಪ ಸಣ್ಣ ಮಾಡ್ಕೋತೀನಿ ಪ್ರಭುಜಿ. ಇಂದ್ರಿಯ ಸುಖಕ್ಕೆ ಅವಶ್ಯಕವಾದ ಧನಾರ್ಜನೆಗೆ ನೆರವಾಗುವುದರಿಂದ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಅವಿವೇಕಗಳು ಭಾವಿಸುತ್ತಾರೆ. ಹೀಗೆ ಮರಣಾನಂತರ ಸ್ವರ್ಗದಲ್ಲಿ ಇನ್ನಷ್ಟು ಇಂದ್ರಿಯ ಸುಖವನ್ನು ಅನುಭವಿಸಲು ಇನ್ಯಾವುದೋ ಧಾರ್ಮಿಕ ಆಚರಣೆಗಳಿವೆ. ಆದರೆ ಇದು ಮೋಕ್ಷದ ಉದ್ದೇಶವಲ್ಲ. ಧರ್ಮ ಮಾರ್ಗ ಇರುವುದು ಮೋಕ್ಷಕ್ಕಾಗಿ. ದೇಹವನ್ನು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಳಲು ದುಡ್ಡು ಮಾಡಬೇಕು. ಮಾನವ ಜೀವನದ ಗುರಿಯಾದ ವಿದ್ಯೆಯನ್ನು, ನಿಜವಾದ ಜ್ಞಾನವನ್ನು ಅರಿಯಲು ಮಾನವನು ದೋಷರಹಿತವಾದ ಮನಸ್ಸನ್ನಿಟ್ಟುಕೊಂಡು ಆರೋಗ್ಯಕರ ಜೀವನವನ್ನು ಸಾಗಿಸಬೇಕು. ಈ ಮಾನವ ಜನ್ಮವಿರುವುದು ಕತ್ತೆಯ ಹಾಗೆ ದುಡಿಯಲು ಅಲ್ಲ, ಇಂದ್ರಿಯ ಸುಖಕ್ಕಾಗಿ ಅವಿದ್ಯೆಯನ್ನು ಬೆಳೆಸಿಕೊಳ್ಳಲೂ ಅಲ್ಲ. ವಿದ್ಯೆಯ ಮಾರ್ಗದ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಚೆನ್ನಾಗಿ ಹೇಳಲಾಗಿದೆ. ಮಾನವನು ತನ್ನ ಜೀವನವನ್ನು ಪರಮ ಸತ್ಯನ ಅನ್ವೇಷಣೆಗಾಗಿ ಬಳಸಬೇಕೆಂದು ಅದು ನಿರ್ದೇಶಿಸುತ್ತದೆ. ಪರಮ ಸತ್ಯನನ್ನು ಬ್ರಹ್ಮನ್, ಪರಮಾತ್ಮ, ಕೊನೆಗೆ ಭಗವಂತ ಎಂಬುದಾಗಿ ಹಂತ ಹಂತವಾಗಿ ಸಾಕ್ಷಾತ್ಕರಿಸಿಕೊಳ್ಳಬೇಕು. 10ನೆಯ ಮಂತ್ರದ ಭಾವಾರ್ಥದಲ್ಲಿ ಹೇಳಿರುವ ಭಾಗವತದ ಅಷ್ಟಾದಶ ತತ್ವಗಳನ್ನು ಅನುಸರಿಸಿ ಜ್ಞಾನ ವಿರಕ್ತಿಗಳನ್ನು ಸಂಪಾದಿಸಿದವನು ಪರಮ ಸತ್ಯವನ್ನು ಅರಿಯುತ್ತಾನೆ. ಈ ಅಷ್ಟಾದಶ ತತ್ವಗಳ ಪ್ರಧಾನ ಉದ್ದೇಶ ದೇವೋತ್ತಮ ಪರಮಪುರುಷನ ಬಗ್ಗೆ ಭಕ್ತ ಸೇವೆಯನ್ನು ಸಾಧಿಸುವುದೇ ಆಗಿದೆ. ಆದ್ದರಿಂದ ಎಲ್ಲಾ ವರ್ಗದ ಜನರು ಭಗವಂತನಿಗೆ
ಭಕ್ತಿ ಸೇವೆ ಮಾಡುವ ಕಲೆಯನ್ನು ಕಲಿತುಕೊಳ್ಳಬೇಕೆಂದು ಹೇಳಲಾಗಿದೆ. ಹರೇ ಹರೇ ಕೃಷ್ಣ. ಕೃಷ್ಣ. ಓದಿ ಮಾತಾಜಿ, ಲಾಸ್ಟ್ ಸ್ಲೈಡ್ ಓದಿ. ಆ ವಿದ್ಯೆಯನ್ನು ಕಲಿಯಲು ಖಚಿತವಾದ ಮಾರ್ಗವನ್ನು ಶ್ರೀ ರೂಪಾ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳಿದ್ದಾರೆ. ಈ ಕೃತಿಯನ್ನು ನಾವು ಆಂಗ್ಲ ಭಾಷೆಯಲ್ಲಿ ದ ನೆಕ್ಟರ್ ಆಫ್ ಡಿವೋಷನ್ ಎಂಬ ಕೃತಿಯಾಗಿ ಪ್ರಕಟಿಸಿದ್ದೇವೆ. ವಿದ್ಯೆಯ ಸಂಸ್ಕಾರದ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಹೀಗೆ ಸಂಕ್ಷೇಪವಾಗಿ ಹೇಳಿದೆ. ತಸ್ಮಾನೇಕೇನ ಮನಸ ಭಗವಾನ್ ಸಾತ್ವತಾಂ ಪತಿಃ ಶ್ರೋತವ್ಯ ಕೀರ್ತಿತವ್ಯಶ್ಚ ಧೈರ್ಯ ಪೂಜ್ಯಶ್ಚ ನಿತ್ಯದ. ಭಾಗವತ 1.2.14. ಆದ್ದರಿಂದ ಭಕ್ತರು ತಮ್ಮ ರಕ್ಷಕನಾದ ದೇವೋತ್ತಮ ಪರಮ ಪುರುಷನನ್ನು ಅಂದ್ರೆ ಭಗವಂತನನ್ನು ಸದಾ ಸ್ಮರಿಸುತ್ತಾ, ಧ್ಯಾನಿಸುತ್ತಾ, ಸ್ತುತಿಸುತ್ತಾ, ಪೂಜಿಸುತ್ತಾ ಇರಬೇಕು. ಭಾಗವತ 1.2.14 ಹೇಳಿದೆ. ಧರ್ಮ, ಅರ್ಥ, ಕಾಮಗಳ ಗುರಿ ಭಗವಂತನ ಭಕ್ತಿ ಸೇವೆಯಾಗದಿದ್ದರೆ ಅವೆಲ್ಲವೂ ಅವಿದ್ಯೆಯ ನಾನಾ ರೂಪಗಳಾಗುತ್ತವೆ ಅಷ್ಟೇ ಎಂದು ಈಶೋಪನಿಷತ್ತಿನ ಮುಂದಿನ ಮಂತ್ರಗಳು ಹೇಳುತ್ತವೆ. ಈ ಯುಗದಲ್ಲಿ ವಿದ್ಯೆಯ ಸಂಸ್ಕಾರ ಬೆಳೆಸಿಕೊಳ್ಳಬೇಕಾದರೆ ಎಲ್ಲ ಅಲೌಕಿಕವಾದಿಗಳ ಪ್ರಭುವಾದ ದೇವೋತ್ತಮ ಪರಮ ಪುರುಷನನ್ನು ಅಚರ ಮನಸ್ಸಿನಿಂದ ಸದಾ ಭಜಿಸಿ ಜಪಿಸಿ ಅವನ ಬಗ್ಗೆ ಶ್ರವಣ ಮಾಡಬೇಕು. ವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ್ವಾ ವಿದ್ಯೆಯಾಮೃತ ಅಶ್ನುತೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ 11ನೇ ಅಧ್ಯಾಯ ಓದಿದ್ದೀವಿ. ಇದರ ಡಿಸ್ಕಷನ್ ನಾವು ಮುಂದಿನ ವಾರ ಮಾಡೋಣ. ನೆಕ್ಸ್ಟ್ 12ನೇ ಶ್ಲೋಕ ಬರುತ್ತೆ. ಓಕೆ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಎಲ್ರು ಅಟೆಂಡೆನ್ಸ್ ಹಾಕಿದ್ದೀರಾ? ಇಲ್ಲ ಪ್ರಭುಜಿ. ಎಲ್ಲ ಅಟೆಂಡೆನ್ಸ್ ಹಾಕ್ಬಿಟ್ಟು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ.